होटेल आलापदु श्री दुर्गा होटेल आलापदु श्रीमती श्री राजेश पुजारी सुनेपदु गुरुगणाधिपतये नमः। ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿದಯಾತ್ಮಜಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಕೊಡಮಡುತ್ತ ವರ್ಣಿಪೆನಿ ಕಥಾಮೃತವ ಮತ್ತೊಂದು ಕಡೆಯಲ್ಲಿ ನಮ್ಮ ಗಣಗಳು ಸೇರಿರುವ ಸಂಭ್ರಮದ ಸಭೆ ನಿತ್ಯವೂ ಎಡಬಿಡದೆ ನಮ್ಮನ್ನು ಸಂದರ್ಶಿಸಲು ಬರುತ್ತಿರುವ ಬದ್ಧಕರ ಘಟನ ಇದನ್ನೆಲ್ಲ ಕಂಡಾಗ ಮನಸ್ಸಿಗೆ ತುಂಬಾ ಸಂತೋಷವಾಗುತ್ತಿದೆ. ರಮಣ, ಇದಿದೆ ನಿಮ್ಮ ಮಹಿಮೆಯನ್ನು ಹೊಗಳಲು ಸಾವಿರ ನಾಲಿಗೆ ಇರುವ ಆದಿಶೇಷನಿಂದಲೂ ಸಾಧ್ಯವಿಲ್ಲ. ಹೌದು, ಅದೆಷ್ಟು ಘನಕಾರ್ಯಗಳನ್ನು ಗೈದವರು ತಾವು. ಲೋಕಕಂಟಕರಾದ ರಾಕ್ಷಸರನ್ನು ಸರಿದು ಲೋಕ ಕಲ್ಯಾಣಕ್ಕೆ ಅವಕಾಶ ಮಾಡಿಕೊಟ್ಟವರು ನಿಮ್ಮ ಸತಿಯಾದ ನಾನೇ ಧನ್ಯರು ಸ್ವಾಮಿ. ಗಿರಿರಾಜ ಸುತೆಯಾದ ನಿನ್ನೊಂದಿಗೆ ಈ ಕೈಲಾಸಗಿರಿಯಲ್ಲಿ ಸಂತೋಷದಿಂದ ಕಾಲ ಕಳೆಯುತ್ತಾ ಮುಂದಿನ ಕಾಲದ ನಿರೀಕ್ಷೆಯಲ್ಲಿರುತ್ತೇನಂತೆ. ದೈತ್ಯಪತಿ ಗಜದಾನವನು
ಸ್ಥಳ ಪಟ್ಟಣಕ್ಕೆ ಯಾರೆಂದುಕೊಂಡಿರುವಿರಿ? ಗಜಾಸುರನೆಂದು ಕೇಳಬಲ್ಲೆವು. ಹಾಗೆಂದುಕೊಳ್ಳಬಹುದು. ಬಂದಂತಹ ಕಾರ್ಯ ಅನೇಕವಿದೆ, ಅನೇಕವಿದೆ. ಆತ್ಮೀಯರೆಲ್ಲರೂ ಕೇಳಿರಿ. ನನ್ನ ಜನ್ಮವೇ ವಿಚಿತ್ರ ರೀತಿಯದ್ದು. ಅದೊಂದು ಕಾಲದಲ್ಲಿ ನಮ್ಮ ವಂಶದವರೆಲ್ಲ ಆಳಿದು ಮುಂದೆ ವಂಶಧಾರಕನೇ ಇಲ್ಲದಾದಂತಹ ಸಂದರ್ಭದಲ್ಲಿ ವಿಭೂತಿ ಎಂಬ ರಾಕ್ಷಸ ಸ್ತ್ರೀಯೋರ್ವಳು ಮೇರುಗಿರಿಯ ತಪ್ಪಲು ಪ್ರದೇಶವನ್ನೇರಿ ಅಲ್ಲಿ ತಪಸ್ಸು ಮಾಡುತ್ತಿದ್ದಂತಹ ಮಾಗಧರೆಂಬ ಯೋಗ್ಯ ಬಳಿಯನ್ನು ಸೇರಿದಳಂತೆ. ಅವರ ತಪಸ್ಸನ್ನು ತನ್ನ ಬೆಳಗು ವಯ್ಯಾರಗಳಿಂದ ಬಿಡಿಸಿದಳಂತೆ. ಅವರು ಕಣ್ತೆರೆವಾಗ ಗಜ ದಂಪತಿಗಳು ಕ್ರೀಡಿಸುತ್ತಿದ್ದವಂತೆ. ಇವರು ಸಂತಾನ ದಾನ ಮಾಡಲು ಒಪ್ಪಿದರಂತೆ. ಆದರೆ ತಾನು ಕಣ್ತೆರೆವಾಗ ಕಂಡ ದೃಶ್ಯದಂತೆ ನಾವಿಬ್ಬರು ಗಜಗಳಾಗಿಯೇ ಸೇರೋಣ ಎಂದು ಗಜಗಳಾದರಂತೆ. ಗಜರೂಪದಿಂದ ಸೇರಿದ್ದರಿಂದ ಗಜರೂಪದವನಾದ ನನ್ನ ಹುಟ್ಟು ಆಯಿತು. ನನ್ನ ರೂಪಕ್ಕೆ ಸರಿಯಾಗಿ ಗಜಾಸುರನೆಂದೇ ನಾಮಕರಣವನ್ನು ಮಾಡಿದರು. ಎಂದಿನಂತೆ ಇಂದು ಕೂಡ ಸಿಂಹಾಸನವನ್ನು ಏರಿದ್ದೇನೆ. ಮನದಲ್ಲಿ ಕೆಲವೊಂದು ಸಂಶಯಗಳು, ಕೆಲವೊಂದು ಅಭಿಪ್ರಾಯಗಳು ಮೂಡಿದೆ. ಅದೇನೆಂದರೆ ಬೆಳ್ಳಗಾಗಿರಗಿರಲು ದುರದೆ ಸಂಪಾದಿಸಿಕೊಂಡಿರುವರು. ಆದರೆ ಆ ನಾರಾಯಣನು ತನ್ನ ಕುತಂತ್ರದಿಂದ ನಮ್ಮವರನ್ನೆಲ್ಲ ಸೋಲಿಸಿರುವನು. ಆ ದೇವೇಂದ್ರನ ವೈರತ್ವವನ್ನು ಮರೆತು ನಾವಿಲ್ಲಿ ಸುಖವಾಗಿ ಜೀವನ ನಡೆಸುವುದು ನಮ್ಮ ಮೇಲ್ಮೆಗೆ ಭೂಷಣವಲ್ಲ. ಅವನ ಅಹಂಕಾರವನ್ನು ಮೆಟ್ಟಿಸಬೇಕೆಂದು ಯೋಚನೆ ಮಾಡಿದೆ. ಆದರೆ ಆ ಹರಿಯು ತನ್ನ ಕುತಂತ್ರದಿಂದ ಏನಾದರೂ ಮಾಡಿಯಾನು ಅಂತ ಹೇಳುವ ಸಂಶಯ ಕಾಡ್ತಾ ಇತ್ತು. ಅದಕ್ಕೆ ನಮ್ಮ ಕುಲಗುರುಗಳಾದ ಶುಕ್ರಾಚಾರ್ಯರು ಹೇಳಿದ್ದೇನೆಂದರೆ, ಕೈಲಾಸವಾಸಿಯಾದಂತಹ ಪ್ರಭು ಪರಮೇಶ್ವರನನ್ನು ಧ್ಯಾನಿಸಿ ತಪಸ್ಸು ಮಾಡಿ ಮರಣವೇ ಬಾರದಂತಹ ವರವನ್ನು ಪಡೆದುಕೋ ಎಂದಿದ್ದಾರೆ. ಹಾಗಾದರೆ ಇನ್ನು ತಡ ಮಾಡುವುದಲ್ಲ, ತಪಸ್ಸನ್ನು ಆಚರಿಸಲು ನೆಲೆಗೊಳಿಸಿ ಮುದದಿ ನಳಿನ ನಾಭನ ಸಖನ ತಪದೊಳಗೆ ಶಂಕರನು ತಿಳಿದು ಮೈದೋರೆ ದಾನವಗೆ
ಮೆಚ್ಚಿದೆ ಎಲೆ ಕಳ್ಳರೇ ಈತ ಪರಿಚಯದ ಸುರೊಡನೆ ಓ ಭಕ್ತಗ್ರಾಣಿ ಗಜಾಸುರನೇ, ಸ್ವಾಮಿ ನಿನ್ನ ಇಚ್ಛೆ ಏನುಂಟು ಉಚ್ಚರಿಸು. ನಿಶ್ಚಯವಾಗಿ ಈಡೇರಿಸುತ್ತೇನೆ, ಕೇಳಿಕೋ, ತಡ ಮಾಡಬೇಡ. ಸ್ವಾಮಿ ಧನ್ಯನಾದೆ ಸ್ವಾಮಿ ಧನ್ಯನಾದೆ ಮೃಡನಡಿಗಳಿಗೆ ಬಡಿದು ನುಡಿದನೈತೇನ
ಸೇನಾಪತಿಗಳೇ, ವೀರರಾಜ ನಮ್ಮನ್ನು ಕರೆಸಿದ ಕಾರಣವೇನು? ನಿನ್ನ ಅಭಿಪ್ರಾಯವೇನು? ಮಹಾಪ್ರಭು, ವೀರ, ಮೊದಲುಗೊಂಡಿದ್ದೇನೆ. ಎದ್ದೇಳು. ನಮ್ಮನ್ನೆಲ್ಲ ಕರೆಸಿದಿರಲ್ಲ, ಕಾರಣವೇನು? ಅಮಾತ್ಯರೇ, ಮಂತ್ರಿ ಸೇನಾಪತಿಗಳಾದ ನಮ್ಮನ್ನು ಕರೆಸಿದ ಕಾರಣವೇನು? ನಿನ್ನ ಅಭಿಪ್ರಾಯವೇನು? ಮಂತ್ರಿ ಸೇನಾಪತಿಗಳೇ, ನಮ್ಮನ್ನೆಲ್ಲ ಅವಸರವಾಗಿ ಕರೆಸಿದ ಕಾರಣವೇನು? ಶೌರ್ಯದಾನವರಾಗಿ ಗಮನು ಶೌರ್ಯದಾನವರಾಗಿ ಗಮನು ಕರೆಸಿದಂದವ ಮೋರ ಮರೆಯೋ ತೀರಲೇಶನ ಧನು ಸೂರ್ಯನ ನೇರ ಬೆಳತರಲೆ ಅಯ್ಯೋ ರಾಕ್ಷಸೇಂದ್ರ, ವೀರ, ನಮ್ಮನ್ನೆಲ್ಲ ಅವಸರವಾಗಿ ಕರೆಸಿದ ಕಾರಣವೇನು? ನಿನ್ನ ಅಭಿಪ್ರಾಯವೇನು? ಅಯ್ಯೋ ಗಜಾಸುರ, ಮಂತ್ರಿ ಸೇನಾಪತಿಗಳೇ, ಮಂತ್ರಿ ಸೇನಾಪತಿಗಳಾದ ನಮ್ಮನ್ನೆಲ್ಲ ಅತ್ಯವಸರವಾಗಿ ಕರೆಸಿದ ಕಾರಣವೇನು? ಮಂತ್ರಿ ಸೇನಾಪತಿಗಳೇ, ಒಡೆಯ, ನಿಮ್ಮ ಉತ್ಸಾಹವನ್ನು ಕಂಡು ಬಹಳ ಸಂತೋಷಗೊಂಡಿದ್ದೇನೆ. ಶುಕ್ರಾಚಾರ್ಯರ ಅನುಜ್ಞೆಯಂತೆ ಶಿವದೇವರನ್ನು ತಪಸ್ಸಿನಲ್ಲಿ ಒಲಿಸಿಕೊಂಡು ಮರಣವೇ ಬಾರದಂತಹ ವರವನ್ನು ಪಡೆದುಕೊಂಡು ಬಂದಿದ್ದೇನೆ. ಇನ್ನು ಆ ದೇವೇಂದ್ರನನ್ನು ಸಾಲಿಸಿ ಸ್ವರ್ಗದ ಅಧಿಕಾರವನ್ನು ವಶಪಡಿಸಿಕೊಳ್ಳಬೇಕಾಗಿದೆ. ನಿಮ್ಮ ನಿಮ್ಮ ಆಯುಧಗಳನ್ನು ಕೈಗೆತ್ತಿಕೊಳ್ಳಿ, ಸಾಗೋಣ ತಗೊಳ್ಳಿರಿ.
ವಿಕ್ರಮ ಕಂಠೀರವ ಅಲ್ಲಿವೇನಯ್ಯ ಇರುವಂತಹ ಸ್ಥಳ ಸ್ವರ್ಗಲೋಕಕ್ಕೆ ಯಾರೆಂದು ಕೇಳಬಲ್ಲಿರಿ? ದೇವೇಂದ್ರನೆಂದು ಕೇಳಬಲ್ಲೆ. ಹಾಗೆ ಎಂದುಕೊಳ್ಳಬಹುದು. ಬಂದಂತಹ ಕಾರ್ಯ ಅನೇಕವಿದೆ. ಜಯ ನಮೋ ಜಗನ್ಮಾತೆ, ನೀನೇ ರಕ್ಷಿಸು. ಮೂರು ಮೂರ್ತಿಗಳನ್ನು ಮನಸಾರೆ ವಂದಿಸುತ್ತಾ ಸ್ವರ್ಗದ ಈ ಸಿಂಹಾಸನವನ್ನು ಏರಿಕೊಂಡಿದ್ದೇನೆ. 100 ಯಾಗಗಳ ಫಲವಾಗಿ ಪಡೆದ ನಾಲ್ಕಲೋಕದ ಈ ಗದ್ದುಗೆ ನಮ್ಮ ಪೂರ್ವ ಜನ್ಮದ ಪುಣ್ಯದ ಫಲ. ಅಗ್ನಿ, ವಾಯು, ವರುಣ, ಕುಬೇರ, ನೀರುತಿ, ಯಮನೆ ಮೊದಲಾದ ದಿಕ್ಪಾಲಕರು, ಗಂಧರ್ವರು, ಕಿನ್ನರರು, 33 ಕೋಟಿ ದೇವತೆಗಳು ಸೇರಿದ ಈ ಸುಧರ್ಮ ಸಭೆಯ ಚಂದವನ್ನು ನೋಡಬಾರದೆ. ಆದರೆ ಏನಂತೆ ಚಾರಕರ ನುಡಿ ಕೇಳಿ ಸುರಪತಿಯೇ ದಾಳಿ ಇಟ್ಟಿದ್ದಾನೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ತಿಳಿಸಿ. ಬಿಡು ಕಂತೆಯ ನುಡಿಗೆನ ಸುರಪನೇ ಅಭಿಪ್ರಾಯವೇನು? ಅಭಿಪ್ರಾಯವೇನು? ಬಿಡಿಸಿದ್ದೆ ನನಗೆ ಆಜ್ಞೆಯನ್ನು ಕೊಟ್ಟರೆ ಅಸುರನ ರುಂಡ ಮುಂಡಗಳನ್ನು ಚೆಂಡಾಡುತ್ತೇನೆ, ಅಪ್ಪನೆ ಕೊಡಿ. ಸುರಪಾಲ ಬರಲಿ ಗೂಳರ ಮೇಳ ಅದ ಗಣಿಸುವ
ಸುರಪಾಲ ಹಾಗಾದರೆ ಇನ್ನು ತಡ ಮಾಡುವುದು ಸರಿಯಲ್ಲ. ನಾನು ಐರಾವತವನ್ನು ಏರಿಕೊಳ್ಳುತ್ತೇನೆ, ನೀವು ನಿಮ್ಮ ನಿಮ್ಮ ವಾಹನವನ್ನು ಏರಿಕೊಳ್ಳಿ, ಸಾಗೋಣ ರಣರಂಗಕ್ಕೆ. ಬದುಕಬೇಕೆಂಬ ಆಸೆಯಿಂದ ಬಂದ ಹಾಗೆ ಹಿಂದೆ ಹೋಗು. ಎಲ್ಲ ದೇವತೆ ಏನೆಲ್ಲ ಸ್ವರ್ಗದ ಸಂಪತ್ತನ್ನು ನಮಗೆ ಒಪ್ಪಿದಿರೇ ಸರಿ, ಇಲ್ಲವಾದರೆ ಏನ್ ಮಾಡುತ್ತೀಯ? ನಿನಗೆ ಸೋಲೆ ಗತಿ. ಇದು ಅಸಾಧ್ಯ. ಬಂದ ಹಾಗೆ ಹಿಂದೆ ಹೋಗು, ಇಲ್ಲವಾದರೆ ಮರಣವೇ ಗತಿ. ಎಚ್ಚರಿಕೆ. ಎಲ್ಲ ದೇವತೆ ಸ್ವರ್ಗಲೋಕದ ಸಂಪತ್ತು ನಮಗೆ ಸೇರಬೇಕಾದದ್ದು. ಬಿಟ್ಟು ಕೊಟ್ಟರೆ ಸರಿ, ಇಲ್ಲದಿದ್ದರೆ ಸೋಲಿಸಿ ಪಡೆಯುತ್ತೇವೆ. ಬಾ ಮುಂದೆ. ರಕ್ತದ
ಕಪಟಿ ದೇವತೆ ಏನಲ್ಲ? ಹಿರಿಯರಾದ ನಮಗೆ ಸೇರಬೇಕಾದ ಸ್ವರ್ಗವನ್ನು ನೀವು ಆಳುತ್ತಿದ್ದೀರಿ. ಅದನ್ನು ಪ್ರಶ್ನಿಸುವುದಕ್ಕಾಗಿ ಬಂದಿದ್ದೇವೆ. ಬಾ ಮುಂದೆ. ಸುರಪನೆಂಬ ಮನೆಯಲ್ಲಿದ್ದು ವಿಧವಾಗಿ ದುರ್ಗತಿ ಆದವನು. ಪರಿಹಾಸವಲ್ಲ ನಾಲ್ವ ಬಿಟ್ಟು ಜನಕ್ಕೆ ನೆರಗಲು ಹೊರೆಯುವೆನು. ಓಹೋ, ಸಮರಕ್ಕೆ ಬಂದವನು ಇಂದ್ರನು ಹೌದು. ದೊಡ್ಡದಾದ ಆನೆಯನ್ನು ಏರಿದ ಮಾತ್ರಕ್ಕೆ ಹಾ. ಯುದ್ಧದಲ್ಲಿ ಜಯಗಳಿಸಬಹುದೆಂದು ಭಾವಿಸಿದೆಯಾ? ಹಾ. ಇದೆಲ್ಲ ಒಮ್ಮೆ ಪ್ರದರ್ಶನಕ್ಕೆ ಮಾತ್ರ ಆದಿತ್ತು, ಮತ್ತೇನು ಪ್ರಯೋಜನ ಆಗ್ಲಿಕ್ಕಿಲ್ಲ. ಹಾಗಾಗಿ ಬಂದ ದಾರಿಗೆ ಹಿಂದೆ ನಡೆ, ಇಲ್ಲವಾದ್ರೆ ನಿನ್ನ ಕಥೆ ಮುಗಿಸೇನು ಜಾಗ್ರತೆ. ದೈತ್ಯದ ಜಾಸುರನೇ ನೋಡಲು ಮತ ಹತ್ತಿದೆ ಎಮ್ಮೆನೆ. ಸತ್ತು ಹೋಗಿಯ ನಿನ್ನ ಹಿರಿಯರ ನೆನೆಸಿಕೊ ವ್ಯರ್ಥ ಮಾತುಗಳು ಯಾತಕ್ಕೆ? ಕೃತಿಗಳ ಸಂಭೂತನದ ಓಕೆ ಜಾಸ್ರನೇ, ಏನು? ನಿನ್ನ ಎಲ್ಲಾ ಮಾತುಗಳನ್ನು ಅರ್ಥ ಮಾಡಿಕೊಂಡೆ. ಓಹೋ, ನನಗೆ ಇಷ್ಟು ಗೊತ್ತಾಯಿತು. ಏನು? ನಿನ್ನ ಮಸ್ತಕಕ್ಕೆ ಅಹಂಕಾರ ಏರಿ ಹೋಗಿ ಓಹೋ, ಅದರ ಪರಿಣಾಮವಾಗಿ ನೀನು ಹಿಂದೆ ಮುಂದೆ ಯೋಚಿಸದೆ ಮಾತನಾಡುತ್ತಿರುವೆ. ಹೋ, ಓ ರಾಕ್ಷಸ, ಏನು? ಈ ಸ್ವರ್ಗಕ್ಕೆ ನಿನ್ನ ಮುಂದೆ ಹುಟ್ಟಿದ ಅದೆಷ್ಟೋ ನಿನ್ನ ಹಿರಿಯರು ಹಾ. ಮಂದಿ ಬಂದಿಲ್ಲ. ಎಲ್ಲರೂ ಬೊಬ್ಬೆ ಹೊಡೆದು ಹಾ. ನನಗೆ ಪ್ರಾಣವಿಟ್ಟವರು. ಓ, ಅದನ್ನು ಸ್ವಲ್ಪ ಮತನ ಮಾಡಿ ಮಾತನಾಡು. ಓ, ಹೀಗೆ ಹಿಂದೆ ಮುಂದೆ ಯೋಚಿಸದೆ ಮಾತನಾಡಬೇಡ. ಮುಚ್ಚು ಬಾ. ಹರದಲ ನುಡಿಸಿಯೇನು? ಹರದಲ ನುಡಿಸಿಯೇನು? ತಪಸ್ಸಿನಿಂದ ಮರಣವ ಗೆದ್ದಿಹೇನು? ಮರುಳನೆ ಅದಕ್ಕಾಗಿ ಹೊರಬೇಡ ಎಂದನು ಅರಿತು ಮನದೊಳಗೆ. ಎಲ್ಲಾ ದೇವೇಂದ್ರ, ಹಿಂದೆ ಸತ್ತವರ ಕಥನವನ್ನು ನನ್ನಲ್ಲಿ ಹೇಳಿ ಹೆದರಿಸಬಹುದೆಂದು ಭಾವಿಸಿದೆಯಾ? ಹೌದು. ಅದಕ್ಕಾಗಿಯೇ ಶಿವದೇವರನ್ನು ತಪಸ್ಸಿನಲ್ಲಿ ಒಲಿಸಿಕೊಂಡು ಮರಣವೇ ಬಾರದಂತಹ ವರವನ್ನು ಪಡೆದುಕೊಂಡು ಬಂದಿದ್ದೇನೆ. ವ್ಯರ್ಥ ಯುದ್ಧ ಮಾಡಬೇಡ, ಬಂದ ದಾರಿಗೆ ಹಿಂದೆ ನಡೆ, ಇಲ್ಲವಾದರೆ ನಿನ್ನ ಶಿರ ಹೋದಿತ್ತು. ಇದು ನನ್ನ ಎಚ್ಚರಿಕೆ. ಬಾ ಮುಂದೆ. ಅಮೋಘವಾದ ಶಕ್ತಿಯನ್ನು ಸುರಪಾಲನ ಅಂಗಕ್ಕಿಟ್ಟಾಗದೆ ಸಹಿಸಲು ಸಾಧ್ಯವಿಲ್ಲದೆ ಓಡಿಯೇ ಬಿಟ್ಟ. ಅವನು ಓಡಿದ್ದೇ ತಡ. ಅಗ್ನಿ, ವಾಯು, ವರುಣ ಮೊದಲಾದ ದೇವತೆಗಳು ಪಲಾಯನ ಮಾಡಿದರು. ಶುಭ ಗೆದ್ದ ಈ ಸಂದರ್ಭ ಶುಭ ಸಂದರ್ಭ. ಹಾಗಾಗಿ ಸುರಗದ್ದುಗೆ ನೀಡುತ್ತೇನೆ. ಇನ್ನು ನಮಗೆ ಶತ್ರುಗಳೇ ಇಲ್ಲ. ಸ್ವಲ್ಪ ಸಮಯಗಳ ಕಾಲ ವಿಶ್ರಾಂತಿಯನ್ನು ಪಡೆಯುತ್ತೇನೆ.
ಚಿತ್ತ ಜೈಯನು ಕಡಲ ಸುತೆಯೋ ಚಿತ್ತ ಜೈಯನು ಕಡಲ ಸುತೆಯೋ ಒತ್ತಿಸುತ್ತ ಪಾದವನು ಸಂತಸವೆತ್ತು ಮೆರೆದ ನನ್ನದಾದ ಬ್ರಹ್ಮಸ್ವರೂಪದಲ್ಲಿ ನಾನು ನಿತ್ಯಾನಂದ ಪರಿಪೂರ್ಣನಾಗಿದ್ದು ಕೆಲವು ಕಾಲ ದಾಟಿದಾಗ ಪಂಚಭೂತಾತ್ಮಕವಾದ ಜಗತ್ತನ್ನು ಸೃಷ್ಟಿ ಮಾಡಬೇಕೆನಿಸಿ ವಿಶಾಲವಾದ ಪ್ರಪಂಚದ ಸೃಷ್ಟಿಯನ್ನು ಮಾಡಿಸಿದೆ. ಈ ಜಗತ್ತಿನ ಮೂಲ ಕಾರಣೀಭೂತವಾದ ಪ್ರಾಕೃತಿಕ ಸೌಂದರ್ಯ ಮತ್ತು ಮಾನವನ ಆಗುಹೋಗುಗಳನ್ನು ತುಂಬಾ ನೋಡಿ ಅತ್ಯಾನಂದ ಭರಿತನಾದೆ. ಭೂಮಿಯಲ್ಲಿ ಸ್ಥಾಯೀಭೂತವಾದ ನದಿ ನದಗಳು ಮರಗಿಡ ಪೊದರುಗಳು ತನ್ನದಾದ ಫಲಪುಷ್ಪಗಳನ್ನು ಮಾನವ ಕುಲಕ್ಕೆ ಉದಾರವಾದ ದಾನವನ್ನು ಮಾಡಿ ಆಶೀಭೂತವಾಗಿವೆ. ಇಂತಹ ಪರಸ್ಪರ ಹೊಂದಾಣಿಕೆಯನ್ನು ನೋಡುವಾಗ ನನಗೆ ತುಂಬಾ ಸಂತೋಷವಾಗುತ್ತಿದೆ. ಆದರೆ ಕೆಲವು ವ್ಯಕ್ತಿಗಳು ಅಹಂಕಾರ ಭಾವವನ್ನು ತಾಳಿ ಇಂದ್ರಿಯಗಳ ವಶರಾಗಿ ತಮ್ಮ ಉದ್ಯುಕ್ತ ಕಾರಣದಿಂದ ಮಾನವ ಕುಲದಲ್ಲಿ ಅನೀತಿ ದುರಾಚಾರ ಅಧರ್ಮ ಎಂಬ ಕೆಟ್ಟ ವರ್ತನೆಗಳನ್ನು ಪ್ರಾರಂಭಿಸಲು ಶುರು ಮಾಡಿದರು. ಸಾಧು ಸಜ್ಜನರಿಗೆ ಜೀವಿಸಿದಂತಾಯಿತು. ಇದನ್ನು ನೋಡಿ ನನಗೂ ತುಂಬಾ ವೇದನವಾಯಿತು. ಇದರ ನಿವಾರಣಾರ್ಥಕವಾಗಿ ಕೆಲವೊಂದು ಅವತಾರಗಳನ್ನು ತಾಳಿ ಈ ಭೂಮಿಯನ್ನು ಪಾಲಿಸಬೇಕಾಯಿತು. ಮುಂದಿನ ವಿಷಯವನ್ನು ಯೋಚಿಸದಿದೆ ನೋಡೋಣ. ಮನಿದ ಮಾಘವನತಿ ಕರುಣದಿ ನೋಡಿದನು ಕರುಣದಿ ನೋಡಿದನು ಮುರರಿ ಪೂಂಗು ಸಿರಿವರ ಲಾಲಿದು ಸಿರಿವರ ಲಾಲಿದು ಬಂದಿಗ ದುರಿತಗಳೆಲ್ಲವ ಕರುಣಾ ನಿನಗೆ ಓದಿರದೆ
ರಾಕ್ಷಸನೆಲ್ಲ ಕೂಡಿಕೊಂಡು ನಾಕವನ್ನು ಮುತ್ತಿ ನಮ್ಮನ್ನು ಯುದ್ಧದಲ್ಲಿ ಸೋಲಿಸಿದ ದುರುಳನ ಬಗ್ಗೆ ಏನೆಂದು ಹೇಳಲಿ? ಶರಣವತ್ಸಲ, ಕಾಪಾಡು ಸ್ವಾಮಿ, ಕಾಪಾಡು. ಶೂರಪ್ಪ, ಇದಕ್ಕಾಗಿ ಇಲ್ಲಿ ಬಂದೆಯಾ? ಆಗಲಿ, ನೀವು ನಿಮ್ಮವರು, ಯಾರೂ ಹೆದರುವುದು ಬೇಡ. ಆ ದೈತ್ಯನಲ್ಲಿ ನಾನು ಹೋರಾಡಿ ನಿಮ್ಮ ಪಾಲಿಗೆ ಬಂದಿರುವ ಈ ಭವಣೆಯನ್ನು ಹೋಗಲಾಡಿಸಲು ಪ್ರಯತ್ನಿಸುತ್ತೇನೆ. ಹೀಗೋ ಈಗಲೇ ಕದನಕ್ಕೆ ಸಿದ್ಧನಾಗುತ್ತೇನೆ. ನೀವು ಅನುಮಾನ ಪಡದೆ ಸಂತೋಷದಿಂದ ಹೋಗಿರಿ. ಜಯ ಜಯ, ಜಯ ಜಯ. ಭಯಭೀತರಾದ ಇಂದ್ರಾದಿ ದೇವತೆಗಳಿಗೆ ಧೈರ್ಯ ಹೇಳಿ ಕಳುಹಿಸಿದ್ದಾಯ್ತು. ಮುಂದಿನ ಕಾರ್ಯಕ್ಕಾಗಿ ಶಂಖ ಚಕ್ರಾದಿಗಳನ್ನು ಧರಿಸಿದ್ದಾಯ್ತು. ಗರುಡನನ್ನು ಏರಿಕೊಳ್ಳುತ್ತೇನೆ.
ಹರಿಯೇ ಏಕ್ತ ಪ್ರಲಾಪಿಸಿ ಏನು ತಾನೇ ಫಲ? ನನ್ನ ಮಾತನ್ನು ಸರಿಯಾಗಿ ಕೇಳಿಸಿಕೊ. ಸ್ವರ್ಗವು ದೇವತೆಗಳದ್ದು, ಅದನ್ನು ನೀನು ಸ್ವಾಧೀನಪಡಿಸಿಕೊಂಡಿದ್ದಿ. ಈ ವಿಷಯವನ್ನು ನನ್ನಲ್ಲಿ ಸುಮನಸರು ಹೇಳಿದರು. ದೇವತೆಗಳದ್ದಾದ ಸ್ವರ್ಗವನ್ನು ಅವರಿಗೆ ಬಿಟ್ಟುಕೊಟ್ಟು ನೀನು ನಿನ್ನ ಪುರಕ್ಕೆ ತಿರುಗದಿರಿ, ನೀನು ಬದುಕು. ಇಲ್ಲವಾದರೆ ನಿನ್ನ ಸರ್ವನಾಶ ಹೋದಿತು. ಜಾಗ್ರತೆ, ಬಾ ಮುಂದೆ. ವರವಿದ್ದ ಶಿವನಲ್ಲಿ ಒರೆಯಬೇಕೆನುತ, ವರವಿದ್ದ ಶಿವನಲ್ಲಿ ಒರೆಯಬೇಕೆನುತ ನಿರ್ಧರಿಸಿ ಕೈಲಾಸದೆಡೆಗೆ ಹರಿಯೋ ಬಂದನು ತರುಣ ಗರುಡನ ಏರುತ್ತ, ಹರಿಯೋ ಬಂದನು ತರುಣ ಗರುಡನ ಏರುತ್ತ ಇರದೆ ಕಂಡನು ಗೌರಿ ಧವನ. ಹೇಗಾದರೂ ತಪ್ಪಿಸಿ ಬಂದಿದ್ದಾಯ್ತು. ಇನ್ನು ಹೋಗುವುದಾದರೂ ಎಲ್ಲಿಗೆ? ನೇರವಾಗಿ ವೈಕುಂಠಕ್ಕೆ ಹೋಗಿ ಸುಮ್ಮನೆ ಇದ್ದು ಬಿಡೋರುವೆಂದರೆ ದೇವತೆಗಳಿಗೆ ಮಾತು ಕೊಟ್ಟಿದ್ದೇನಲ್ಲ. ಆ ದೈತ್ಯನಲ್ಲಿ ಹೋರಾಡಿ ಹೆದರಬೇಡಿರೆಂದು ಆ ದೈತ್ಯನನ್ನು ನಾಶ ಮಾಡುವುದಾದರೆ ಹೇಗೆ? ಇದಕ್ಕೆ ನಾನು ಸುಮ್ಮನೆ ಯೋಚಿಸಿ ವ್ಯರ್ಥವಾಗಿ ಹೋಗಿದೆ. ವರ ಕೊಟ್ಟವನು ಶಿವ, ಆ ಮಂಗಳ ಸ್ವರೂಪನಲ್ಲಿಯೇ ಈ ವಿಷಯವನ್ನು ತಿಳಿಸಿ ಮುಂದಿನ ಕಾರ್ಯವನ್ನು ಯೋಚಿಸಬೇಕಾಗಿದೆ. ಅದಕ್ಕಾಗಿ ಗೈಡನನ್ನೇರುತ್ತಾ ಸ್ವರ್ಗದೆಡೆಗೆ ಕೈಲಾಸದೆಡೆಗೆ ಸಾಗುತ್ತೇನೆ. ಶ್ರೀಮನಾರಾಯಣನು ಇತ್ತ ಬರುತ್ತಿರುವನು. ಆ ಸುಂದರ ಮೂರ್ತಿಯನ್ನು ಇದ್ದಿರುಗೊಳ್ಳುವ. ಬಾ, ಹೀಗೆ ಬರಬೇಕು, ಹೀಗೆ ಬರಬೇಕು. ಪರಮೇಶ್ವರ, ನಿನ್ನ ಮರಣದಿಂದ ಆ ತೋಲನಂದ ಭರಿತನದೆ ಅದು ಉಚಿತಾಸನವಿದೆ, ಉಪಸ್ಥಿತನಾಗು. ಭುಜಗಭೂಷಣ ಕೇಳು ನೀನಿತ ವರದಿಯೇ, ಭುಜಗಭೂಷಣ ಕೇಳು ನೀನಿತ ವರದಿಯೇ, ಭುಜಗಭೂಷಣ ಕೇಳು ನೀನಿತ ವರದಿ, ನೀನಿತ ವರದಿ ತ್ರಿಜಗದಲ್ಲನಿಸಿತು ದುರುಳರ ಭಯದಿ, ತ್ರಿಜಗದಲ್ಲನಿಸಿತು ದುರುಳರ ಭಯದಿ ನಿಜವಾಲಿಸೋ ಸುರರಿಂದು ದುರಿಡಲು, ನಿಜವಾಲಿಸೋ ಸುರರಿಂದು ದೂರಿಡೆ ಗಜನ ತರಿಯ ಪೋದ ಎನಗಾಯ್ತು ಸೋಳು. ಭುಜಗಭೂಷಣ ಕೇಳು ನೀನಿತ
ಭಕ್ತರಾದ ದೇವತೆಗಳಿಗೆ ಕ್ಷೇಮವೇ ಇಲ್ಲದಂತಾಯಿತು. ನೀನು ಗಜಾಸುರನಿಗೆ ವರವನ್ನು ಕೊಟ್ಟು ಕೊಪ್ಪಿಸಿ ಬಿಟ್ಟಿ ಆತನನ್ನು ಹೀಗೆ ಬಿಟ್ಟರೆ 3 ಲೋಕವನ್ನು ಇಡಲಾಗ. ಇದಕ್ಕೆ ನೀನೇನಾದರೂ ಉಪಾಯವನ್ನು ಯೋಚಿಸಬೇಕು. ಶ್ರೀಹರಿ ಹಾದಿಯೇನಿದಕ್ಕೆಂದು ಹರಿಯು ಕೇಳಿದರೆ ಹಾದಿಯೇನಿದಕ್ಕೆಂದು ಹರಿಯು ಕೇಳಿದರೆ ಮದನಾರಿ ಪೇಳಿದ ಎನಿತಾಯ್ತೆ ಬಲರೇ ಇದಕ್ಕೆ ಯೋಚನೆ ಬೇಡ ಮನದಿ ಶ್ರೀವರನೇ ಇದಕ್ಕೆ ಯೋಚನೆ ಬೇಡ ಮನದಿ ಶಿವರನೇ ತ್ರಿದಶರನು ಪೊರೆಯುವೆನು ಕರುಣದಲ್ಲಿ ನಾನೇ ಭಯಬೇಡ ಶ್ರೀಹರಿ ಹೇಳು. ಇಷ್ಟೆಲ್ಲ ಕಥೆ ನಡೆಯಿತೆ. ಚಿಂತಿಲ್ಲ. ನೀನು ಇದಕ್ಕಾಗಿ ಇನ್ನು ಏನೂ ಯೋಚನೆ ಮಾಡುವುದು ಬೇಡ. ಆ ದುಷ್ಟನನ್ನು ಕೊಂದು ದೇವತೆಗಳಿಗೆ ಬಂದ ಕಷ್ಟವನ್ನು ನಾನು ದೂರ ಮಾಡುತ್ತೇನೆ. ಇದು ಖಂಡಿತ. ಹಾಗಾದರೆ ನಾನು ಬರಲೇ? ಹಾಗೆ ಆಗಲಿ. ಪ್ರಾಣನಾಯಕಿ ಕೇಳ್ದೆ ಏನೇ ಪ್ರಾಣನಾಯಕಿ ಕೇಳ್ದೆ ಏನೇ ಮುದದಿ ಸುಮಬಾನನ ಪಿತ ದೊರೆದ ದಾನವ ಗಜನೋ ಗಿರ್ವಾನರ ಗೆಲಿದಿಂದು ಜನಹಾನಿಯ ಗೈದನು ಪ್ರಾಣನಾಯಕಿ ಬಂದಂತ ನಾರಾಯಣನಿಗೆ ಧೈರ್ಯ ಹೇಳಿ ಕಳುಹಿಸಿದಾಯ್ತು. ಆದರೆ ಆ ಕಳ್ಳನನ್ನು ಕೊಲ್ಲುವ ಬಗ್ಗೆ ಯಾವುದೂ ಹೊಳೆಯದಾಗಿದೆ. ಏನು ಮಾಡುವುದೇ ಹೇಳು ಪ್ರಾಣೇಶ್ವರ. ಮನದನ ಲಾಲಿಸೋ ಧನುಜನ ತರಿಯಳು ಮನದನ ಲಾಲಿಸೋ ಧನುಜನ ತರಿಯಳು ಧನುಜನ ತರಿಯಳು ಯೋಚನೆಯೋ ಘನವಾದ ಕಾರ್ಯವೇನಲ್ಲ ಯೋಚಿಸಲು ಘನವಾದ ಕಾರ್ಯ ಏನಲ್ಲ ಯೋಚಿಸಲು ಕರುಣೆ ಬೀರುತ್ತ ತಾನೆಲ್ಗಳು ಮನದಲಾಲಿಸೋ ಧನುಜನ ಕರಿಯಳು ದುಷ್ಟನನ್ನು ಕೊಲ್ಲಲು ನೀವು ಇಷ್ಟು ಆಲೋಚಿಸುವುದಕ್ಕೆ ತೊಡಗಿದರೆ ಸಾಮಾನ್ಯರು ಏನು ಮಾಡಬೇಕು? ಏಕೆಂದರೆ ನೀವು ಲಯಕರ್ತ. ಮರ್ದನ ಮಾಡುವ ಉದ್ಯೋಗ ನಿಮಗೆ ಕಠಿಣವಾಗಲು ಸಾಧ್ಯವಿಲ್ಲ. ಅದರಲ್ಲಿಯೂ ಈತನು ಅನ್ಯಾಯಗಾರ. ಇವನನ್ನು ಸುಲಭವಾಗಿಯೇ ಸಂಹರಿಸಬಹುದು. ಸ್ವಾಮಿ, ನೀವು ಒಂದು ಸಲ
ಯಾವಾಗಲೆಂದೇ ಕರುಣಾದೃಷ್ಟಿಯಿಂದ ನೋಡಿದರೆ ಸಾಕು. ಈ ಕ್ಷಣದಲ್ಲೇ ಲೋಕ ಕಲ್ಯಾಣದ ಕಾರ್ಯ ಆಗುವುದರಲ್ಲಿ ಸಂದೇಹ ಇಲ್ಲ ನೋಡಿರಿ. ಗಿರಿಜಾತೆಯುಂದೆನಳು ಯೋಚಿಸುತ್ತ ಬೇಳಿದನು. ಗಿರಿಜಾತೆಯಿಂತೆನಳು ಯೋಚಿಸುತ್ತ ಪೇಳಿದನು. ಧರಣಿಯುದ್ಧಾರ ಮತ ಗಜನ ಸಂಹಾರ. ಧರಣಿಯುದ್ಧಾರ ಮತ ಗಜನ ಸಂಹಾರ. ಎರಡು ಕಾರ್ಯವನೆಂದು ಮಾಡುವೆನು ಎಂದೆನುತ ಈಕ್ಷಿಸಿದ ಅಂತಃಪುರವ. ಮೆರೆವ ಗೋಡೆಯ ಮೇಲೆ ಗಜದಂಪತಿಗಳೊಂದು. ಮೆರೆವ ಗೋಡೆಯ ಮೇಲೆ ಗಜದಂಪತಿಗಳೊಂದು ಭರದಿಂದ ಕ್ರೀಡಿಸುವ ಚಿತ್ರಪಟ ಕರುಣೆಯಲಿ. ಕ್ರೀಡಿಸುವ ಚಿತ್ರಪಟ ಕರುಣೆಯಲಿ ಒರೆದ ಗಿರಿಜಾತೆಗದ ತೋರಿಸುತ್ತ ನೋಡೆನಳು. ಗಿರಿಜಾತೆಗದ ನೋಡೆನಳು ಈಕ್ಷಿಸಿದಳದು ಮುದದಿ. ನೀನೆಂದ ಮಾತು ಸಹಜ. ಹೌದು, ಏಕೆಂದರೆ ಸಂಕಲ್ಪ ಮಾತ್ರದಿಂದಲೇ ಏನನ್ನು ಮಾಡಲು ಸಾಮರ್ಥ್ಯ ಹೊಂದಿದವರು ನಾವು. ಆದರೆ ಈ ಸಾರಿ ಲೋಕೋತ್ತರ ಮತ್ತು ದುಷ್ಟವಧೆ ಎಂಬ ಈ ದ್ವಯ ಕಾರ್ಯಗಳನ್ನು ಒಮ್ಮೆ ಹೇಗೆ ಮಾಡಲಿ? ಕೈಲಾಸದ ಆ ಭಾಗದ ಎತ್ತರವಾದ ಗೋಡೆಯ ಮೇಲೆ ಚಿತ್ರಿಸಿದ ಗಂಡು ಮತ್ತು ಹೆಣ್ಣು ಆನೆಗಳು ಸುರತ ಕೆಳಗದಕ್ಕಿದ ಚಿತ್ರಪಟವು ಕಂಗೊಳಿಸುತ್ತಿರುವುದು. ಗಿರಿಜೆ, ನೀನೆಲ್ಲಿ ನೋಡಲಿಯೇ? ಆ ಚಿತ್ರವನ್ನು ಸರಿಯಾಗಿ ಒಮ್ಮೆ ನೋಡೆ. ಏನನೆಂಬೆನು ಸಮಯವ, ಏನನೆಂಬೆನು ಆ ಸಮಯ. ಚಿತ್ರಪಟದ ಗಜಕ್ಕೆ ತಾನಾಗಿ ಜೀವ ಕಳೆ ತುಂಬಿ ಬರೆ. ತಾನಾಗಿ ಜೀವ ಕಳೆ ತುಂಬಿ ಬರೆ. ಮುದದಿಂದ ಏನಾಂತರ್ಧನೆದುರು ಕ್ರೀಡಿಸಲು ಜನಿಸಿದನು ಆನೆ ಮೊಗದ ಬಾಳನು. ಓ ಓ ನನ್ನ ಮಾತಿನಂತೆ ನೀನು ಕರುಣಾದೃಷ್ಟಿಯಿಂದಲೇ ಆ ಚಿತ್ರವನ್ನು ನೋಡಿದೆ. ನಮ್ಮಿಬ್ಬರ ಕರುಣಾದೃಷ್ಟಿಯಲ್ಲಿ ಪ್ರತಿಫಲವೋ ಏನೋ ನೋಡಿದೆಯಾ? ಚಿತ್ರಪಟಕ್ಕೆ ತಾನಾಗಿ ಜೀವಕಲೆ ಹುಟ್ಟಿತು. ಸಜೀವ ಪ್ರಾಣಿಗಳು ನಾವು ನೋಡುತ್ತಿದ್ದಂತೆ ಪ್ರಣಯ ಸುಖದಲ್ಲಿ ತಲ್ಲೀನವಾದವು. ಮತ್ತು ಅದೋ ನಮ್ಮ ಕರುಣೆಯು ಹೆಚ್ಚಿದ ಫಲವಾಗಿ ಹೆಣ್ಣು ಗಜವು ಒಂದು ಮಗುವಿಗೆ ಜನ್ಮ ಕೊಟ್ಟಿತಲ್ಲ. ಆಹಾ, ಈ ಮಗುವಾದರೂ ಎಂತಹ ವಿಚಿತ್ರದಾಗಿದೆ. ಶರೀರವೆಲ್ಲ ಮನುಷ್ಯರದು, ಮುಖ ಮಾತ್ರ ಆನೆಯದು. ನೋಡು, ಎಷ್ಟೊಂದು ಮುದ್ದಾಗಿದೆ ಮಗು. ಪ್ರಾಣೇಶ್ವರ, ಗಿರಿಜೆ, ಈ ಮಗುವು ಮನಗಳಿಂದ ಹುಟ್ಟಿದ್ದಾದರೂ ಅದು ಕಾರಣಕ್ಕೆ ಮಾತ್ರ ನಿಜವಾಗಿಯೂ ನಮ್ಮಿಬ್ಬರ ಕರುಣಾದೃಷ್ಟಿಯ ಬಲದಿಂದ ಜನ್ಮ ತಾಳಿರುವುದು. ಹೌದು, ಹಾಗಾಗಿ ಈ ಮಗು ನಮ್ಮ ಮಗು.
ಇವನನ್ನು ಕಂದನಂತೆ ನಾನೇ ಸಾಕಿಕೊಂಡು ಬರುತ್ತೇನೆ. ಆಗದೆ ಗಿರಿಜೆ, ನಿನ್ನ ಅಪೇಕ್ಷೆಗೆ ಒಳ್ಳೆನೆನ್ನುವವ ನಾನಲ್ಲ. ಆದೀತು, ನೀನು ತಾಯಿಯಾದರೆ ನಾನು ತಂದೆಯಲ್ಲವೇ? ಇವನು ನನ್ನ ಮಗನೂ ಹೌದು. ಗಿರಿಜೆ, ಹುಟ್ಟಿದ ಮಗುವಿಗೆ ಹೆಸರಿಡುವುದು ತಂದೆಯಾದ ನನ್ನ ಕರ್ತವ್ಯ. ಇನ್ನು ಮುಂದೆ ಇವನನ್ನು ಗಜಾಮುಖನೆಂದು ಲೋಕಕ್ಕೆ ವಿಘ್ನ ಬಂದಿರುವ ಕಾಲದಲ್ಲಿ ಏನು ಮಾಡಲಿ ಎಂದು ಆಲೋಚಿಸುತ್ತಿರುವಾಗ ಇವ ಹುಟ್ಟಿದ. ಒದಗಿರುವ ವಿಘ್ನವನ್ನು ಇವನ ಮೂಲಕವೇ ನಾನು ನಿವಾರಣೆ ಮಾಡುತ್ತೇನೆ. ಆದುದರಿಂದ ವಿಘ್ನರಾಜನೆಂದು ಕರೆಯಲ್ಪಡಲಿ. ಇನ್ನು ಮುಂದೆ ಲೋಕದ ಜನರು ಯಾವ ಕಾರ್ಯವನ್ನು ಪ್ರಾರಂಭಿಸುವ ಮುನ್ನ ಇವನನ್ನು ಪೂಜಿಸಿದರೆ ಅವರ ಕಾರ್ಯವು ನಿರಾತಂಕವಾಗಿ ಸಿದ್ಧಿಸಲಿ. ಆದುದರಿಂದ ಸಿದ್ಧಿವಿನಾಯಕನೆಂದು ಪ್ರಸಿದ್ಧನಾಗಲಿ. ಗಣಗಳಿಗೆಲ್ಲ ಅಧೀಪನಾಗಿ ಮೆರೆಯುವನಾದುದರಿಂದ ಗಣಪ ಅಥವಾ ಗಣೇಶನಂತಲೂ ಹೆಸರು ಪಡೆಯಲಿ. ಈ ಮಗುವಿಗೆ ಬುದ್ಧಿ, ಶಕ್ತಿ, ವಾಕ್ಪಟುತ್ವ ಎಲ್ಲವನ್ನೂ ಕರುಣಿಸಿದ್ದೇನೆ. ನನ್ನಿಂದಲೇ ಬರಬಲವನ್ನು ಸಂಪಾದನೆ ಮಾಡಿದ ಅಸುರ ಕುಲ ಸಂಭೂತನಾದ ಗಜಾಸುರನೆಂಬುವನು ಈಗ ಲೋಕವನ್ನು ಬಾಧಿಸುತ್ತಿರುವನು. ಇಂದ್ರಾದಿ ದೇವತೆಗಳನ್ನು ಮಹಾವಿಷ್ಣುವನು ಸಮರದಲ್ಲಿ ಸೋಲಿಸಿರುವನು ಕಂದ. ಸೃಜಕದಲ್ಲ ನಾನಾದ ಆ ಕಳನವನಿಗಾಗಿ ಯಾವ ಉಪಾಯವೂ ತೋರದೆ ಕಡೆಗೆ ನಿನ್ನನ್ನು ಸೃಷ್ಟಿಸಿರುವೆನು. ಇಷ್ಟೇ ನಿನ್ನ ಹುಟ್ಟಿನ ಗುಟ್ಟು ತಿಳಿಯಿತೆ ಜನಕ. ಗಜವದನ ತಿಳಿದು ತಗದ ದಿನ ಕೈ ದಿಮಿತ ದಿನ ಕೈ ದಿನದ ದಿನ ಕೈ ದಿಮಿತ ದಿನ ಕೈ ದಿನ ಕೈ ದಿನ ಕೈ ಗಜವದನನು
ಗೆಳತಿ ಶಾಬಾಷ್. ನಿನ್ನ ಧೈರ್ಯೋಕ್ತಿಯನ್ನು ಕೇಳಿದಾಗ ಆನಂದವಾಯಿತು ಕಂದ. ಆಗಲಿ ತಡ ಮಾಡದೆ ಈಗಲೇ ಹೋಗಿ ನಮ್ಮ ಇಚ್ಛೆಯಂತೆ ಆ ದುಷ್ಟನನ್ನು ವಧಿಸಿ ಲೋಕೋತ್ತರವಾದ ಕೀರ್ತಿಯನ್ನು ಗಳಿಸು. ಹೋಗು, ನಿನಗೆ ಜಯವಾಗಲಿ. ಯಾರು ನೀ ಬಂದವರು
ಹಾಗಾಗಿ ನೀನೇ ರಕ್ಷಿಸುದಂತೆ ರಕ್ಷಿಸು. ಜಗತ್ತನ್ನು ಆವರಿಸಿರುವ ಕತ್ತಲೆಯನ್ನು ನಿವಾರಿಸುವ ಭಗವಾನ್ ಭಾಸ್ಕರನೇ ನಮ್ಮ ವಂಶದ ಮೂಲ ಪುರುಷ. ಸೂರ್ಯ ವಂಶದ ಪ್ರತಿಯೊಬ್ಬ ರಾಜನೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸುಪ್ರಸಿದ್ಧರೇ ಆಗಿರುವರು. ತ್ಯಾಗ ಬಲಿದಾನಕ್ಕೆ ಪ್ರಸಿದ್ಧನಾದಂತಹ ಶಿಬಿ ಚಕ್ರವರ್ತಿಯೇ ಮುಂತಾದಂತಹ ಧರ್ಮಜರು ಏರಿದಂತಹ ಪಟ್ಟವೇರುವ ಸೌಭಾಗ್ಯ ಅಸುಮಂತನು ಕುಮಾರನಾದ ನನಗೆ ಪ್ರಾಪ್ತವಾಯಿತು. ವೈರಿಗಳೆಂಬ ಮದಗಜಗಳಿಗೆ ಸಿಂಹಾಭಿರಾಯನಾಗಿ ಸತ್ಯ ಧರ್ಮಕ್ಕೆ ಚ್ಯುತಿಯಾಗದ ರೀತಿಯಲ್ಲಿ ರಾಜ್ಯ ಪಾಲನೆ ಮಾಡುತ್ತಿದ್ದೇನೆ. ಯಾರೋ ನನ್ನನ್ನು ಕಾಣುವ ಉದ್ದೇಶದಿಂದ ಬಂದಿರುವರಂತೆ. ಯಾರದೋ ಬರಲಿ ಸಭೆಗೆ. ಯಾರು ನೀವು? ರಾಜಾದಿ ರಾಜ ಪರಕು ರಾಜಾದಿ ರಾಜ ಪರಕು ಪಾಲಿಸಬೇಕು. ರಾಜಾದಿ ರಾಜ ಪರಕು ರಾಜೀಭವನ ಸಿರಿ ರಾಜಿಯನುಳಿಸಿರಿ. ಮಾಜಿಬ ಮೃಗ ಪರಿವಾರವನಳಿಸಿರಿ. ರಾಜಾದಿ ರಾಜ ಪರಕು ನಾವೆಲ್ಲ ವೋಟ್ ಆಗಿ ಬಂದಿದ್ದೇವೆ ನಿಮ್ಮನ್ನು ಮುಗಿಸಬೇಕಂತ. ಏನು ಮುಗಿಸೋದು? ಹಾಗಲ್ಲ ಬುದ್ಧಿ, ಅದು ಹೇಗೆ ಅಂತ ಬೀಳೋದು? ಸರಿ ಸರಿ ಎದ್ದೇಳಿ. ಯಾರು ನೀವು? ನಾವು ಗಿರಿಜನ ಮಕ್ಕಳು ಬುದ್ಧಿ. ಹಾಗಲ್ಲ, ನೀವು ಗಿರಿ ಪ್ರದೇಶದಲ್ಲಿ ವಾಸ ಮಾಡುವವರು. ಅಲ್ಲಿ ನಿಮಗೆ ಬೇಕಾದಂತಹ ವ್ಯವಸ್ಥೆ ಮಾಡಿದ್ದೇನಲ್ಲ. ಹೌದು ಹೌದು ರಾಜೆ, ನೀವು ಕೊಟ್ಟ ಜಾಗದಲ್ಲಿ ನಾವೆಲ್ಲ ಸೇರಿ ಕೃಷಿ ಮಾಡಿದೆವು. ಕಿಂಚಲ್ಲ, ಅದು ಕೃಷಿ ಮಾಡಿದ್ದೀರಿ. ಅದೇ ಮತ್ತೆ ನೀವು ಹೇಳಿದ್ರಲ್ಲ, ಯಾರು ಕೂಡ ಸೋಮಾರಿ ಇರಬಾರದು, ಕೈ ಮೊಸರಾದರೆ ಬಾಯಿ ಕೆಸರು. ಹಾಗಲ್ಲ, ಯಾರು ಕೂಡ ಸೋಮಾರಿಗಳಾಗಬಾರದು. ಕೈ ಕೆಸರಾದರೆ ಬಾಯಿ ಮೊಸರು. ದುಡಿದೊನ್ನೇ ಮಾರಾಯ. ದುಡಿದೊಣ್ಣೋ ಮಹಾರಾಯ. ಒಳ್ಳೆ ಫಸಲು ಬಂತು ಬುದ್ಧಿ, ಹಾ. ಆದರೆ ಕೈಗೆ ಬಂದ ದುಡ್ಡು ಬಾಯಿಗಿಲ್ಲ. ಕಾಡು ಮೃಗಗಳ ಕಾಟ. ವನಪಾಲಕರೇ, ನಿಮಗೆ ಯಾವೆಲ್ಲ ಮೃಗಗಳಿಂದ ತೊಂದರೆ ಆಗುತ್ತಿದೆ? ಒಂದಾನೆ, ಎರಡಾನೆ, ಮೂರಾನೆ ಮತ್ತು ಕಾಡಿನಾದ ಸಿನಿಮಾ ಕಾರಕಾಟಿ ಬಗ್ರ. ಹಾಗಲ್ಲ, ಒಂದು ಆನೆ, ಮತ್ತೆ ಕಾಡಿನ ರಾಜ ಸಿಂಹ, ಮತ್ತೆ ಕರಡಿ, ಮತ್ತೆ ವ್ಯಾಘ್ರ ಅಂದ್ರೆ ಹುಲಿ. ಮತ್ತೆ ನಿಮ್ಮ ರಂಗ ಬುದ್ಧಿ. ಒಂದು ಕಾಡಿದರೆ ಉಂಟಲ್ಲ, ಯಾರೆಲ್ಲ ಬಂದವರಿಗೆ? ಹಾಗಲ್ಲ, ಅಲ್ಲಿ ನಿಮ್ಮ ರಂಗ ಬುದ್ಧಿ. ನಿನಗೆ ಇದ್ದೇ ಮದ್ದು. ಮೇಲಿನಿಂದ ಪಕ್ಷಿಗಳ ಕಾಟ, ಕೆಳಗಿನಿಂದ ಮೃಗಗಳ ಕಾಟ. ನೀವೇ ಕಾಯಬೇಕು. ವನಪಾಲಕರೇ, ಬೇಜಾರದಿರಿ. ಸಾಗು ಬಿಡು ಭಯ ಬೇಡ. ಸಾಗು ಬಿಡು ಭಯ ಬೇಡ ಮೃಗಗಳ ಹೋಗ ನೋಡುವೆ ನಮ್ಮೆ ಬೇಟೆಯ. ಹೀಗೆ ಕೇಳದೆ ಸಂತು ಕೆಲ ದಿನ ಮಡರಿತೆ ಮದವು. ವನಪಾಲಕರೇ, ಕಾಡಿನ ಕ್ರೂರ ಮೃಗಗಳಿಂದ ನಿಮ್ಮನ್ನು ನಾನು ರಕ್ಷಿಸುತ್ತೇನೆ. ನೀವು ಹೆದರಬೇಕಾದಂತಹ ಅಗತ್ಯವಿಲ್ಲ. ಇದು ಧನುರ್ಧಾರಿಯಾಗಿ ಬೇಟೆಯಾಡಲು ಈಗಲೇ ಹೊರಟೆ. ಸಾಗೋನತ್ತ ಕಡೆಗೆ. ಬೇಟೆಯಾಡುತ್ತ ಬಂದರಾಗ
ಹೊರಹೊಮ್ಮಿದ್ದೇವೆ. ನಮ್ಮ ಆಡಳಿತ ಕಳಪಟ್ಟ ಹಣ ಸಂಪತ್ತನ್ನು ಮುಟ್ಟಲು ಯಾರಿಗೂ ಧೈರ್ಯವಿಲ್ಲ. ನಮ್ಮ ಮೃಗ ಬೇಟೆಯಾಡುವುದು ನಮ್ಮ ಹವ್ಯಾಸ. ಆದುದರಿಂದ ಎಂದಿನೊಂದಿಗೆ ಬೇಟೆಗೆ ತೆರಳೋಣ. ಉದ್ಯಪ್ಪಣ್ಣ, ಕ್ರೂರ ಮೃಗಗಳನ್ನು ಬೇಟೆಯಾಡುವುದು ನಮ್ಮ ಹವ್ಯಾಸ. ಆದುದರಿಂದ ನಮ್ಮ ಶಬರರ ಪಡೆಯನ್ನೊಮ್ಮೆ ಲೆಕ್ಕ ಮಾಡು. ಮಾಡ್ತೇನೆ. ಬಂದ್ರ ಗಂಡ ಬಿಡಗಳೇ 1 2 3 4 5 6 7 8 9 10. ಯಾರು ನಿಮಗೆ ಹೇಳಿದ್ದು? ಲೆಕ್ಕದಲ್ಲಿ ಹತ್ತು ಬನ್ನಿ. 10 20 30 40 50 60 70 80 90 100. ಯಾರು ನಿಮಗೆ 100 ಹೇಳಿದ್ದು? ಲೆಕ್ಕದಲ್ಲಿ ಕಿರತ್ತಣ್ಣ 1000 ಲಕ್ಷ ಕೋಟಿ ಎಲ್ಲ ಬಂದಿದ್ದಾರೆ. ಹಾಗಾದರೆ ಪ್ರಾಣಿಗಳನ್ನು ಹಿಡಿಯಲು ಆಯುಧಗಳು ಬೇಕಲ್ಲ? ಹೇಳ್ತೇನೆ. ನೀನೇ ಎಸ್ಸಾಲೆ ನೀನು ಬಿಸತ್ತಿ ನೀನು ಒತ್ತತ್ತೆ ಕಡ್ಪತ್ತಿ ಕಿರತ್ತಣ್ಣ ನೆಸಳೆ ಬಿಸಳೆ ಕಡ್ಪತ್ತಿ ಮೊಟ್ಟೆತ್ತಿ ಬೀಸತ್ತಿ ಎಲ್ಲ ಅಂದಿದೆ. ಹಾಗಾದರೆ ನೀನು ಏನು ತಂದಿದ್ದಿ? ನನ್ನದು ಬಂದೂಕು ಬಿಸು ಅದು ಹಾಗಲ್ಲ, ಬಂದೂಕು. ಅದೇ ಹಾಗಾದರೆ ಬೇಟೆ ಆರಂಭಿಸೋಣವೇ? ಬೇಟೆಯಾಡುತ್ತ ಬಂದರಾಗ ತೈ ತಗದ ದಿನ ತೈ ನಿಮಿದ ದಿನ ತೈ ದಿನದ ದಿನ ತೈ ನಿಮಿದ ದಿನ ತೈ ದಿನ ತೈ
ಎಂದು ಕೊಚ್ಚಿಕೊಳ್ಳುತ್ತಿರುವೆಯಲ್ಲ. ಹೌದು. ಸೂರ್ಯನ ಬೆಳಕು ಎಲ್ಲಿ ತನಕ ಹರಡುತ್ತೋ ಹಾ. ಅಲ್ಲಿ ತನಕ ಸೂರ್ಯವಂಶದವರ ಆಡಳಿತ. ಹಾ. ಅಯ್ಯ ಕಿರಾತ, ಏನ್? ನೀನ್ಯಾರೆಂದು ನನ್ನನ್ನು ಪ್ರಶ್ನಿಸಿದೆ ಅಲ್ಲ. ಇದು ಅಯೋಧ್ಯೆಯ ರಾಜಕುಮಾರನಾದ ನಾನೇ ರಾಜ ದಿಲೀಪ. ಕಾಡಿನ ಕ್ರೂರ ಮೃಗಗಳಿಂದ ನಮ್ಮ ಪ್ರಜೆಗಳಿಗೆ ತೊಂದರೆಯಾಗುತ್ತಿದೆ. ಆದ್ದರಿಂದ ಅಂತಹ ಮೃಗಗಳನ್ನು ಬೇಟೆಯಾಡಲು ಬಂದಿದ್ದೇನೆ. ನಿನಗೆ ಬದುಕಬೇಕೆಂಬ ಆಸೆ ಇದ್ದರೆ ನಿನ್ನ ದಾರಿ ನೀನು ನೋಡಿಕೊ, ಇಲ್ಲವಾದರೆ ನನ್ನ ಕೈಯಲ್ಲಿರುವ ಈ ಬಾಣದೃಷ್ಟಿಯನ್ನು ತೋರಿಸಬೇಕಾಗುತ್ತದೆ. ಎಚ್ಚರಿಕೆ. ಬಾ ಮುಂದೆ. ಕಿರಾತನನ್ನು ಸೋಲಿಸಿದ್ದಾಯಿತು. ವನಪಾಲಕರಿಗೆ ಮಾತು ಕೊಟ್ಟಂತೆ ಕಾಡಿನ ಕ್ರೂರ ಮೃಗಗಳನ್ನು ಬೇಟೆಯಾಡಿದ್ದಾಯಿತು. ಎಲ್ಲ ಪ್ರಜೆಗಳ ಮುಖದಲ್ಲಿ ಸಂತೋಷ ಕಾಣುತ್ತಿದೆ. ಸ್ವಲ್ಪ ವಿಶ್ರಾಂತಿ ಅಗತ್ಯವಿದೆ. ನನ್ನದಾದಂಥ ಅಯೋಧ್ಯಾಪುರ ಸೇರಿಕೊಳ್ಳುತ್ತೇನಂತೆ. ಸಾಗುತ್ತೇನೆ ಅತ್ತ ಕಡೆಗೆ. ಸುರಮಣಿ ತೆರದಿಂದಲಿರುದಿರೆ ದುರುಳರೊಡಗೂಡುತ್ತ ದೈತ್ಯನು ಮೆರೆವ ಶೋನಿದ ಪುರದೊಳದಿನ ವೀರಕಾಸುರನು ಬಳಿರೆ ರಾಕ್ಷಸ ಕುಲೋದ್ಧಾರಕ ಇರುವಂತಹ ಸ್ಥಳ ಶೋಣಿತಾಪುರಕ್ಕೆ ಯಾರೆಂದು ಕೇಳಬಲ್ಲಿರಿ? ವೀರಕಾಸುರ ಎಂದು ಕೇಳಿಬಲ್ಲೆ. ನಾನೇ ಸರಿ. ಬಂದ ಕಾರ್ಯ ಅನೇಕವಿದೆ. ಇತ್ತಲೊಂದಿನ ವೀರಕಾಸುರ ಕೇಳಿ
ಭರವಸೆ ಕೇಳಿ ಬರ್ತಿದೆ. ಸಂಪತ್ತಿನಲ್ಲಿ ಸೌಭಾಗ್ಯದಲ್ಲೂ ನಮಗೇನು ಕೊರತೆ ಇಲ್ಲ. ದೈವ ಬಲವು ನಮಗಿದೆ. ಘೋರವಾದ ತಪಸ್ಸಿನಿಂದ ವಿಧಿಗಳನ್ನು ಮೆಚ್ಚಿಸಿ ಬೇಕಾದ ವರಬಲವನ್ನು ನಾನು ಸಂಪಾದಿಸಿದ್ದೇನೆ. ಆದರೆ ನಾನು ಮಾಡಬೇಕಾದ ಮುಖ್ಯ ಕೆಲಸ ಇನ್ನೂ ಬಾಕಿ ಉಳಿದಿದೆ. ಅದಕ್ಕಾಗಿ ನಮ್ಮ ಸಹಕಾರ ಮುಖ್ಯ. ಎಲ್ಲಿ ನಮ್ಮವರು ಬರಲಿ ಸಭೆಗೆ.
ಅಭಿಪ್ರಾಯ ಏನು? ಮಂತ್ರಿ ಸೇನಾಧಿಪತಿ ನಾವು ವಿಶ್ರಾಂತಿ ಇವಾಗ ಅವಸರ ಕರೆಯಲು ಕಾರಣವೇ ಒಡೆಯ ಬಿಡು ಬಿಡು ಸಂಶಯವೀಗ ಮಂತ್ರೀಶ ಈ ಸಭೆಗೆ ಬರುವಂತೆ ಆಜ್ಞೆ ನೀಡಿದಿರಲ್ಲ, ಕಾರಣವೇನೆಂದು ತಿಳಿಸಿದರೆ ಅರೆ ಕ್ಷಣದಲ್ಲಿ ಪೂರೈಸಿಕೊಡುತ್ತೇನೆ. ನಿಮ್ಮ ಅಭಿಪ್ರಾಯ ಏನು? ಅಸುರೇಂದ್ರ ನೀವು ಕರೆಸಿದ ಕಾರಣವನ್ನು ತಿಳಿಸಿದರೆ ಕ್ಷಣಾರ್ಧದಲ್ಲಿ ಎಲ್ಲವನ್ನು ಮಾಡಿಕೊಡುತ್ತೇನೆ. ಅಪ್ಪಣೆ ಕೊಡಿ. ವೀರರೇ ಭರಿದವ ಸಂಪದವ ಭರಿದವ ಸಂಪದವ ಪಡೆವರೆ ಸುರರ ಉರವರ ಮುತ್ತವಾಸುಗ ಹೊರದೆ ನಿಮ್ಮರ ಮನದ ಹೆಂಗಿದಾರು ಈ ನನಗೆ ವೀರರೇ ಬ್ರಹ್ಮದೇವನಿಂದ ಬೇಕಾದ ವರಬಲವನ್ನು ನಾನು ಸಂಪಾದಿಸಿದ್ದೇನೆ. ಮರ್ತಿಪಾತಲಗಳು ನಮ್ಮ ಕೈಯಲ್ಲಿದೆ. ಆದರೆ ಆ ನಾಕಲೋಕ ಇನ್ನು ನಮ್ಮ ದಯಾದಿಗಳ ಕೈಯಲ್ಲಿದೆ. ಅದನ್ನು ವಶಪಡಿಸಲು ನಾವು ಸ್ವರ್ಗ ಲೋಕಕ್ಕೆ ದಾಳಿಯಾಗಬೇಕಾಗಿದೆ. ಸಾಗೋಣ ಮತ್ತೆ.
ಆಡಿದ ಮಾತುಗಳನ್ನು ವೀರಕಾಸುರನೆಂಬ ರಕ್ಕಸನಂತೆ ಶೋಣಿತಾಪುರದಿಂದ ಬಂದಿದ್ದಾನಂತೆ. ಅವನನ್ನು ಸ್ವರ್ಗಕ್ಕೆ ದಾಳಿ ಮಾಡಿದ್ದಾನೆ. ಅದಕ್ಕಾಗಿ ಏನು ನಿಮ್ಮ ಅಭಿಪ್ರಾಯ? ನಿಮ್ಮ ಮಾತುಗಳನ್ನು ಕೇಳಿ ಸಂತೋಷವಾಯಿತು. ಇನ್ನು ತಡ ಮಾಡುವುದಲ್ಲ, ನಿಮ್ಮ ಶಸ್ತ್ರಗಳನ್ನು ಕೈಯಲ್ಲಿ ಹಿಡಿದುಕೊಳ್ಳಿ, ವಾಹನವನ್ನು ಏರಿಕೊಳ್ಳಿ, ಹೋಗೋಣ ಅಂತ ಕಡೆಗೆ. ಇಲ್ಲಿ ಅಧಿಕಾರವನ್ನು ಬಿಟ್ಟು ಕೊಟ್ಟರು ಸರಿ. ಮುಂದೆ
ಸಂಪತ್ತನ್ನು ಬಯಸಿ ಬಂದೆಯಾ? ನಿನ್ನ ಶಿರವನ್ನು ಚೆಂಡಾಡುತ್ತೇನೆ. ಬಾ ಮುಂದೆ. ಅಧಿಕಾರವನ್ನು ಬಿಟ್ಟುಕೊಟ್ಟರೆ ಸರಿ. ಹಾ, ಒಡೆಯನಲ್ಲಿ ನಡೆ ಇಲ್ಲಿಂದ. ಅದನ್ನು ನಿಮ್ಮಿಂದ ಕಸಿದು ಪುನಃ ರಾಜ್ಯವನ್ನು ಬಂದಿದ್ದೇನೆ. ನಿನಗೆ ಶಕ್ತಿ ಸಾಮರ್ಥ್ಯ ನನ್ನೊಂದಿಗೆ ಹೋರಾಡು, ಇಲ್ಲವಾದರೆ ತೆಪ್ಪಾಗಿ ತೆರಳು. ಶತಯಾಗಗಳನ್ನು ಮಾಡಿದ ಫಲವಾಗಿ ಆ ಮೂರ್ತಿಗಳು ಪ್ರಸನ್ನರಾಗಿ ಕೊಟ್ಟ ಇಂದ್ರ ಪದವಿ ಇದು. ಇದು ನಿಮ್ಮಂತವರಿಗೆ ದಕ್ಕುವಂತದ್ದಲ್ಲ. ಮುಚ್ಚಿಕೊಂಡು ಹಿಂದೆ ಹೋದರೆ ಸರಿ, ಇಲ್ಲವಾದರೆ ಪೆಟ್ಟಿನ ರುಚಿ ತೋರಿಸುತ್ತೇನೆ. ಆದರೆ ನಿನಗೆ ಇನ್ನು ಸ್ವರ್ಗಲೋಕ ಸ್ಥಿರ ಎಂದು ಭಾವಿಸಿದೆಯಾ? ಎಷ್ಟೋ ಸಲ ಸ್ವರ್ಗದ ಸಿಂಹಾಸನಕ್ಕೆ ಪೆಟ್ಟು ತಿಂದು ಆಡಿದೀಯ. ನಿನ್ನ ಕುತಂತ್ರ ಮೋಸ ಏನು ಎಂಬುದು ಇಡೀ ಲೋಕಕ್ಕೆ ತಿಳಿದ ವಿಚಾರ. ಈಗ ನನ್ನ ಮುಂದೆ ಜಂಬದ ಮಾತನ್ನಾಡಬೇಡ.
ಸಲ ನಿನ್ನನ್ನು ಮಣ್ಣುಗೊಳಿಸುವುದು ನಾನು ವೀರಸೇನ. ಎಲ್ಲ ನೋಡೇ ಬಿಡೋಣ. ಪರಾಕ್ರಮ ಗಂಠೀರವ ಬಲ್ಲಿರೇನಯ್ಯ ಇರುವಂತಹ ಸ್ಥಳ ಅಲಕಾವತಿಗೆ ಯಾರೆಂದು ಕೇಳಿದ್ದೀರಿ? ಕುಬೇರಾಕಿಯನ್ನು ಕೇಳಿಬಲ್ಲೆ. ನಾನೇ ಸರಿ. ಹೊರಟು ಬಂದ ಕಾರ್ಯ ಈಗ ನಮ್ಮ ದ್ವಾರಪಾಲಕವನ್ನು ತಿಳಿಸಿದ ವಿಚಾರವೇನು? ಚರಣ ನುಡಿಯಲು ಕೇಳುದ ಈ ಯಲಕಾವತಿಯಲ್ಲಿ ಮೆರೆಯುತ್ತಿರುವ ಸಂದರ್ಭದಲ್ಲಿ ನಮ್ಮ ದ್ವಾರಪಾಲಕವನ್ನು ತಿಳಿಸಿದ ವಿಚಾರ, ವೀರಕಾಸುರನೆಂಬ ದಾನವ ಇಂದ್ರಾದಿ ದೇವತೆಗಳನ್ನು ಬಗ್ಗು ಬಡಿದು ನಮ್ಮ ಈ ಪುರವನ್ನು ಮುತ್ತಿರುವನಂತೆ. ಈತನಿಗೆ ಸರಿಯಾದ ಮದ್ದರೇ ಬೇಕಾಗಿದೆ. ಎಲ್ಲಿ ನಮ್ಮ ಸೇನೆ ಬರಲಿದ್ದಾರೆ?
ಕಳಿಸಿದ್ದೀರಿ. ಹಾ, ಕಳಿಸಿದ ಕಾರಣವೇನೆಂದು ತಿಳಿಸಿದರೆ ಈ ಕ್ಷಣ ನಮ್ಮ ಕ್ಷೇತ್ರಕ್ಕೆ ಬಂದ ಆಪತ್ತನ್ನು ನಿವಾರಿಸಿಕೊಡುತ್ತೇನೆ. ತಿಳಿಸಿ. ನಿನ್ನ ಅಭಿಪ್ರಾಯವೇನು ವೀರ? ನಮ್ಮನ್ನೆಲ್ಲ ಕರೆಸಿದ ಕಾರಣವೇನು ತಿಳಿಸಿ. ಅಯ್ಯ, ಬಿಡು ಬಿಡು ಚಿಂತೆಯನೀಗ ನಮ್ಮನ್ನೆಲ್ಲ ಕರೆಸಿದ ಕಾರಣವೇನು? ಉತ್ತರ ದಿಕ್ಕಿಗೆ ಅಧಿಪತಿಯಾಗಿರುವ ನಿನ್ನ ಜೊತೆ ಸಂತೋಷದಿಂದ ಕಾಲ ಕಳೆಯುತ್ತಿರುವಾಗ ಹಾ. ನಮ್ಮ ಸೇನೆಯನ್ನು ಕರೆಸಿದಿರಲ್ಲ, ಕಾರಣವೇನು? ನಿನ್ನ ಅಭಿಪ್ರಾಯವೇನು? ಅಯ್ಯ, ನಾವು ನಮ್ಮ ನಮ್ಮ ಕರ್ತವ್ಯದಲ್ಲಿ ನಿರತರಾಗಿದ್ದಾಗ ನಮ್ಮನ್ನು ಇಲ್ಲಿಗೆ ಕರೆಸಿದರಲ್ಲ, ನಮ್ಮನ್ನು ಕರೆಸಿದ ಕಾರಣವೇನು ತಿಳಿಸಿ. ಅಣ್ಣಯ್ಯ, ಏನಿಗೆ ಚಿಂತೆ ಬರಿದೆ ವೀರ, ನಮ್ಮನ್ನೆಲ್ಲ ಅವಸರವಾಗಿ ಆಸ್ಥಾನಕ್ಕೆ ಬರುವಂತೆ ಆಜ್ಞೆ ಆಯಿತಲ್ಲ, ಕಾರಣವೇನು? ಒಡೆಯ, ಉತ್ತರ ದಿಕ್ಕಿಗೆ ಅಧಿಪತಿಯಾಗಿ ನಮ್ಮನ್ನು ಕರೆಸಿದ ಕಾರಣವೇನು? ನಮ್ಮ ಈ ದಿಕ್ಕಿಗೆ ಯಾರಾದರೂ ದಾಳಿ ಮಾಡಿದ್ದಾರೆ ತಿಳಿಸಿ. ಒಡೆಯ, ಏನಿದೆ ನಿನ್ನ ಮನದದು ಕೂಡ ಅಯ್ಯ, ಸ್ಥಳಾಧಿಪತಿಯೇ, ಮಂತ್ರೇಶ, ಈ ಉತ್ತರ ದಿಕ್ಕಿನಲ್ಲಿ ಸುಖ ಸಂತೋಷದಿಂದ ಮೆರೆಯುತ್ತಿರುವವರು ನಾವು. ಈ ಸಂದರ್ಭದಲ್ಲಿ ನಮಗೆಲ್ಲಿಗೆ ಕರೆ ಆಯಿತಲ್ಲ, ಏನು ಕಾರಣ ಬೇಗ ತಿಳಿಸಿ. ವೀರರೇ, ಕೇಳಿ ಕೇಳಿ ಕೇಳಿ. ಕೇಳಿರಿ ನೀವೆಲ್ಲ ಮಂತ್ರಿ ಸೇನಾಧಿಪತಿಗಳೇ, ನಿಮ್ಮನ್ನು ಬರಮಾಡಿಕೊಳ್ಳಲು ಕಾರಣವಿದೆ. ವೀರಕಾಸುರನೆಂಬ ರಾಕ್ಷಸ ನಮ್ಮ ಪುರಕ್ಕೆ ದಾಳಿ ಇಟ್ಟಿದ್ದಾನೆ. ನಾವು ತಡ ಮಾಡದೆ ಆತನ ಸೈನ್ಯವನ್ನು ಎದುರಿಸಬೇಕಾಗಿದೆ. ಸಾಗೋಣ ಮುಂದೆ.
ಮಾಡಿ ಹೊರ ಪಡೆದು ಅಧರ್ಮ ಕಾರ್ಯವನ್ನು ಗೈಯುತ್ತಿರುವೆಯಲ್ಲ. ನಿನಗೆ ಬದುಕಬೇಕೆಂಬ ಆಸೆ ಇದ್ದರೆ ಬಂದದ್ದು ತಪ್ಪಾಯಿತೆಂದು ಕಾಳಿಗೆರಗು ಹೊರೆಯುತ್ತೇನೆ. ಎಲ್ಲವನ್ನು ನನಗೆ ಒಪ್ಪಿಸು, ಇಲ್ಲದಿದ್ದರೆ ನಿನ್ನ ಶಿರವನ್ನು ಕಳೆದುಕೊಳ್ಳಲು ತಯಾರಾಗು. ಬಾ ಮುಂದೆ.
ಏನದು ಗುಣವ ಒಂದು ಬರಿ ದೊರೆಯದಿಂದಲೇ ಮೇಲುದಾದರೆ ಮಾತ್ರ ಬಡವೆಲ್ಲ ಒದಗಿಸಿ ಈಗ ನಾವು ಕೈಲಾಸದಲ್ಲಿ ಸುಖವಾಗಿ ಕಾಲ ಕಳೆಯುತ್ತಿದ್ದೇವೆ. ಈ ಸಮಯದಲ್ಲಿ ತಕ್ಷಣ ಯಜ್ಞವನ್ನು ಕೆಡಿಸುವುದಕ್ಕಾಗಿ ಜನ್ಮ ತಾಳಿದ ನನ್ನನ್ನು ಕರೆಸಿದ ಕಾರಣವನ್ನು ಅರಿವಿದ್ದೇನೆ. ಆ ಶತ್ರುಗಳ ಮುಂಡವನ್ನು ಚಂಡಾಡಿ ನಿಮ್ಮ ಪಾದಗಳಿಗೆ ತನ್ನಪ್ಪಿಸುತ್ತೇನೆ. ಜನಕ ಚಿಂತೆಯು ಎದಗೆ ನಿಮಗೆ ಕೈಲಾಸದಲ್ಲಿ ವಿಶ್ರಾಂತಿಯಲ್ಲಿ ಇರುವಾಗ ಒಮ್ಮೆಲೆ ಕರೆಸಿದಿರಲ್ಲ, ದಾಳಿಗಳಿಂದ ವೈರಿಗಳನ್ನು ಸದೆಬಡುತ್ತೇನೆ, ಅಪ್ಪಣೆ ಕೊಡಿ. ವೀರರೇ, ವೀರಕಾಸುರನೆಂಬ ರಾಕ್ಷಸನು ಸ್ವರ್ಗವನ್ನು ಆಕ್ರಮಿಸಿದ್ದಾನೆ. ಆ ಖಳನಿಗೆ ಅಂತ್ಯವನ್ನು ಮಾಡಬೇಕಾಗಿದೆ. ಸಾಗೋಣ ಅಂತ ಕಡೆಗೆ. ದೇವಲೋಕವನ್ನು ಸ್ವಾಧೀನಪಡಿಸಿ ಸ್ವರ್ಗಲೋಕದ ಸಂಪತ್ತನ್ನು ಸ್ವಾಧೀನಪಡಿಸಬೇಕೆಂದು ಬಂದಿರುವೆಯ. ಬಂದದವರಿಗೆ ಸುಂಕವಿಲ್ಲ ಎಂಬಂತೆ ಹಿಂದೆ ಹೋಗು. ಇಲ್ಲವಾದರೆ ಯಮನಕ್ಕೆ ಸೇರಿ ಜಾಗ್ರತೆ.
ಕಂಡುಬಿಡ್ತೇನೆ. ಬಾನಂದಿ. ಇದೋ ತ್ರಿಶೂಲಧಾರಿಯಾಗಿ ನಾನೇ ಬಂದಿದ್ದೇನೆ. ಸುರಪನಿಗೆ ಸುರ ಗದ್ದುಗೆಯನ್ನು ಒಪ್ಪಿಸಿದೆ ಆದರೆ ಸರಿ, ಇಲ್ಲವಾದಲ್ಲಿ ನೀನು ಶಿರವನ್ನು ಕತ್ತರಿಸಬೇಕಾಗಿದೆ. ನಿನ್ನನ್ನು ದೇವನೆಂದು ಆರಾಧಿಸುವವರು ನಾವು. ನನ್ನ ಮೇಲೆ ನಿನ್ನ ಸವಾರಿ ನನಗೆ ಆಡದು. ಛೇ, ನಿನ್ನನ್ನು ಗೆಲ್ಲಿ ಸ್ವರ್ಗವನ್ನು ಪಡೆದಿದ್ದಲ್ಲ, ನೀನು ಹೇಳಿದೆ ಎಂದು ಬಿಟ್ಟು ಹೋಗುವವನಲ್ಲ. ಯುದ್ಧಕ್ಕೆ ಅಣಿಯಾಗಿ ಬಂದವನು ನೀನಾದರೂ ನನ್ನನ್ನು ಗೆಲ್ಲುವ ಛಲ ನೀನಲ್ಲಿದ್ದರೆ ನಿಲ್ಲಿ ಯುದ್ಧಕ್ಕೆ. ನನ್ನ ಬಲವೇನು ಎಂಬುದು ನಿನಗೂ ಅರಿವಾಗಲಿ. ಹರನು ಕದನದಿ ಸೋಲೆ, ಹರನು ಕದನದಿ ಸೋಲೆ ಚಿಂತಿಸಿ ಹರಿಯ ಕಾನಲು ವಂದನಾಕ್ಷರ. ಹರನು ಕದನದಿ ಸೋಲೆ ಚಿಂತಿಸಿ ಹರಿಯ ಕಾನಲು ಬಂದನಾಕ್ಷರ. ದುರುಳರನು ಶಿಕ್ಷಿಸುವ ಬಗೆಗ ಪರಿಯನರುಗೆ ಹರನು ಕದನದಿ ಸೋಲೆ. ಹಣದ ಬಲವನ್ನು ಅರಿಯದೆ ಹೋದೆ, ವಿಧಿಯಿತ್ತವರದ ಬಲವೇ ಸರಿ ಮುಂದು ಕಾಣದೆ ಹೋದೆ. ಏನೇ ಆಗಲಿ ಯಾವುದೇ ಕಷ್ಟವನ್ನಾದರೂ ಪರಿಹರಿಸುವ ವೈಕುಂಠವಾಸಿಯಾದ ಶ್ರೀಹರಿ ನನಗೊದಲಿದ ಸೋಲು ಸುರಪರಿಗಾದ ಅವಸ್ಥೆ ಎಲ್ಲವನ್ನು ಆತನಲ್ಲಿ ಅರಹುತ್ತೇನೆ. ಸಾಗೋಣ ಅತ್ತ ಕಡೆಗೆ. ಕ್ಷೀರಸಾಗರದಲ್ಲಿ ಶ್ರೀವರ
ಸಾಗರದಲ್ಲಿ ಶ್ರೀವರ ಬಾರಿ ಜಾಗಿಯ ಸೇವೆಗೊಳ್ಳುದ ಬಾರಿ ಜಾಗಿಯ ಸೇವೆಗೊಳ್ಳುದ ಮಾರಮಣ ದನಿದ ತೋಜದಿ ಮಾರಮಣ ದನಿದ ತೋಜದಿ ಸಾರದಾಗ ಶ್ರೀವರ ಜೈನವೋ ಜಗನ್ಮಾತೆ ನೀನೇ ರಕ್ಷಿಸು. ಆ. ಬಾಲನ ಕರ್ತನಾದ ನಾನು 3 ಮೂರ್ತಿಗಳಲ್ಲಿ ಒಬ್ಬ. ಒತ್ತಿನಲ್ಲಿ ಲಕ್ಷ್ಮಿಯು ನನ್ನ ಸೇವೆಯನ್ನು ಮಾಡಿಕೊಂಡಿದ್ದಾಳೆ. ಲೋಕದ ಹಿತವನ್ನು ಸಾಧಿಸುವುದಕ್ಕಾಗಿ ಕೆಲವೊಮ್ಮೆ ಸೂತ್ರಧಾರಿಯು ಪಾತ್ರಧಾರಿಯು ಆಗಬೇಕಾಗುತ್ತದೆ. ಏನೇ ಆಗಲಿ ಜಾಂತಕನೆಂಬ ನನ್ನ ಬಿರುದನ್ನು ಉಳಿಸಿಕೊಳ್ಳಬೇಕಾದುದು ನನ್ನ ಕರ್ತವ್ಯವೇ ಆಗಿದೆ. ಯಾರು ಬರ್ತಿರೋದು? ಶಂಕರ, ಏನು ಬಂದಿದೆ? ಏನು ಬಂದಿರಯ್ಯ ಬೇಳಿರಿ ನನ್ನ ಮೊಗದ ಪರಿಯ ಏನು ಬಂದಿರಯ್ಯ ಬೇಳಿರಿ ಮಾನ ಮೊಗದ ಪರಿಯ ಬೇಳಿರಿ ಮಾನ ಮೊಗದ ಪರಿಯ ಏನಿದು ಸುರಪನ ಕುಡುತ ಬಂದಿಗೆ ಏನಿದು ಸುರಪನ ಕುಡುತ ಬಂದಿಗ ಮಾನವದೇನಿದು ಕಾಣಲದಚ್ಚರಿ ಏನು ಬಂದಿರಯ್ಯ ಬೇಡಿರಿ ಮಾನ ಮೊಗದ ಪರಿಯ ಬೇಡಿರಿ ಮಾನ ಮೊಗದ ಪರಿಯ ಹೇಳಿರಿ ಮಾನ ಮೊಗದ ಪರಿಯ ಏನು ಬಂದಿರಿ ಮುಖ್ಯವರನ್ನು ಒಳಗೊಂಡು ಬಂದಿದೆಯಲ್ಲ, ಏನು ಕಾರಣ? ಏನು ಕಷ್ಟ ಬಂತು? ಈ ಕಂದಿನ ಮುಖವ್ಯಾಕೆ? ಏನಿದ್ದರೂ ನನ್ನಲ್ಲಿ ಹೇಳಿ, ನಾನು ಪರಿಹರಿಸಿಕೊಡುತ್ತೇನೆ. ಶ್ರೀಹರಿ, ಹರಿಯ ನೀಲಾಲಿಸೈ ವೀರಸೇನಾಖ್ಯನೋ ಹರಿಯೇ ನೀಲಾಲಿಸೈ ವೀರಸೇನಾಖ್ಯನೋ ಪುರದಿ ಸೋಲಿಸುತ್ತ ಎಮ್ಮನೆಲ್ಲ ಮೆರೆಯುತ್ತಲಿರುವನು ನಾಗದುಳ್ ಎಮಗಿಂದು ದುರುಳರ
ಹಾಗೆ ವೀರಸೇನನೆಂಬ ರಾಕ್ಷಸ ಸಿಂಹಾಸನವನ್ನೇರಿ ಮೆರೆಯುತ್ತಿದ್ದಾನೆ. ವಿಷಯ ತಿಳಿದ ನಾನು ಕೂಡಲೇ ವಿಷಯ ತಿಳಿದ ನಾನು ದುರುಳನೆದುರು ಕೈ ಸಾಗದೆ ಬಂದಿದ್ದೇನೆ. ಮುಂದೇನು ಮಾಡುವುದು ನೀನೇ ತೋರಬೇಕು ಶಂಕರ. ವೀರತನವನ್ನು ನಾಶಗೈದು ಸುರಪನಿಗೆ ನಾಕವನ್ನು ಸ್ಥಿರಗೊಳಿಸುತ್ತೇನೆ. ನೀವು ಧೈರ್ಯಸ್ಥರಾಗಿರಿ. ಹಾಗೆ ಆಗಲಿ. ಜಯ ಜಯ ಸರಿ, ಇಂದ್ರಾಜಿಗಳನ್ನು ಸಂತೈಸಿದ್ದಾಯಿತು. ವೇಳೆ ಗಳೆಯುವುದಲ್ಲ. ಈ ಕ್ಷಣವೇ ಗರುಡನ ನೇರಿ ನಾಲ್ಕು ಬಂದು ಸಾಗುತ್ತದೆ. ಕೇಳಿ ಬಂದೆಯ ನಿನ್ನ ಕಪಟ ನಾಟಕವನ್ನು ನೋಡಬಲ್ಲೆ. ನನ್ನಲ್ಲಿ ನಿನ್ನ ಆಟ ನಡೆಯೋದು. ಬಂದದವರಿಗೆ ಹಿಂದೆ ಹೋಗು, ಅಲ್ಲದಿದ್ದರೆ ಈವರೆಗೆ ಬಂದವರಿಗೆ ಏನಾಗಿದೆಯೋ ಅದನ್ನು ನಾನು ಬದಲಿಸಿದ್ದನು. ಮಾಡಿದ್ದು ತಪ್ಪಾಯಿತೆಂದು ಒಪ್ಪಿ ನನಗೆ ಶರಣಾಗಿ ಬಾಡು. ಇಲ್ಲದಿದ್ದರೆ ನಿನ್ನ ಶಿರ ಉಳಿಯಲಾರದು. ಬಾ ಮುಂದೆ. ಏನ ಮಾಡಲಿ ನಾನು ಹಿನರಕ್ಕದ ನನ್ನ ತ್ರಾಣಗೂದಿಸಿ ಜಯ ಹಾನಿಗೈದಿದನು ವಿಧಿಯ ಮನ ಬಲದಿಂದ ಒದಗಿದೈ ಅಪಜಯವು ಮದಮುಖನೋ ಗೊಪ್ಪಿದನೋ ಮೊದಲೇನು ಯುಗುತಿ ಏನ ಮಾಡಲಿ ಈ
ಮುಂದೇನು ದಾರಿ? ಹಾ. ವರವನ್ನು ಕೊಟ್ಟ ಬ್ರಹ್ಮದೇವರು ಹಾ. ಅವನಿಗೆ ಮತ್ತೊಂದು ಮಾತನ್ನ ಹೇಳಿದ್ದಾರಲ್ಲ, ಒಂದು ವೇಳೆ ಮರಣ ಬರುವುದಾದರೆ ಹಾ. ಅದು ಮಾನವ ಶ್ರೇಷ್ಠನಿಂದ ಮಾತ್ರ. ಸರಿ, ಭೂಮಿಯಲ್ಲಿ ಶ್ರೇಷ್ಠನಾಗಿರುವ ಹಾ. ಸೂರ್ಯವಂಶೀಯನಾದ ದಿಲೀಪನೇ ಈ ಕಾರ್ಯಕ್ಕೆ ಸರಿಯಾದ ವ್ಯಕ್ತಿ. ಆದ್ದರಿಂದ ಸುರಪನಿಗೆ ಹೇಳಿ ಸಾರಥಿಯಾದ ಮಾತಲೆಯನ್ನು ಆ ಕಡೆಗೆ ಕಳುಹಿಸುತ್ತೇನೆ. ಸುರೇಂದ್ರನಿಗೆ ಹೇಳಿ ಈ ಕುರಿತು ಅಪ್ಪಣೆಯನ್ನು ಕೊಡುತ್ತೇನೆ. ಹಾ. ಮುಂದೇನಾಗುತ್ತದೋ ನೋಡೋಣ. ಯಾರು ಕಾಣುವ ಸಲುವಾಗಿ ಬಂದಿದ್ದಾರಂತೆ? ಯಾರಲ್ಲಿ? ಮಾತಲಿಯನ್ನು ಕಂಡು ಧ್ವಜದಿ ಕರೆ ತಂದು ಮಾತಲಿಯನ್ನು ಕಂಡು ಧ್ವಜದಿ ಕರೆ ತಂದು ಮಾತನಾಡಿಸಿದ ಸತ್ಕರಿಸಿ ಆತುರದಲ್ಲಿ ಕೇಳ್ದ ನೀನಾರು ಕಾರಣ ಪ್ರೀತಿಯಿಂದಲೇ ಬೀಳು ಎದ್ದನವನು ಮಾತಲಿಯನ್ನು ಕಂಡು ಧ್ವಜದಿ ಕರೆ ತಂದು ಮಾತನಾಡಿಸಿದ ಸತ್ಕರಿಸಿ ಅಯ್ಯ ಮಹನೇನೆ, ಹೀಗೆ ಬರಬೇಕು. ಈ ಆಸನವನ್ನು ಸ್ವೀಕರಿಸು. ನಿನ್ನನ್ನು ನೋಡಿದಾಗ ಈ ಲೋಕದವನಲ್ಲ ಎಂದು ಅನಿಸುತ್ತಿದೆ, ಮೇಲು ಲೋಕದವನೆಂದು ತೋರುತ್ತಿದೆ. ಅಯ್ಯ, ನಿನಗಿದು ನನ್ನ ವಂದನೆ. ಯಾರಯ್ಯ ನೀನು? ಏನು ಕಾರಣದಿಂದ ಬಂದಿರುವೆ ಹೇಳುವೆಯಾ? ಸುರಪನಾಣದಿಂದ ಬಂದಿಗೆ ಸುರಪನಾಣತಿಯಿಂದ ಬಂದಿಗೆ ಧರಣಿ ಬಾಗ್ರಣಿ ನೀನು ನಾಗಗೆ ಬರುತ್ತ ದುರುಳನ ಸದೆದು ಕ್ಷೇಮವ ಹರಿದು ನಿಜದಿ ಅಯ್ಯ ದಿಲೀಪ, ಮಹನೀಯನೇ, ನೀನಂದುಕೊಂಡಂತೆ ಆ? ನಾನು ಮೇಲುಲೋಕದವನೇ. ಹೌದೇ? ದೇವೇಂದ್ರನ ಸಾರಥಿಯಾದ ನಾನೇ ಮಾತಲಿ ಓ. ದುರುಳ ರಾಕ್ಷಸರ ಉಪಟಳ ಸ್ವರ್ಗಕ್ಕಾಗಿದೆ. ಹೌದೇ? ಅದಕ್ಕೆ ಹರಿಯ ಅಪ್ಪನೆಯಂತೆ ಆ, ದೇವೇಂದ್ರನು ನಿನ್ನ ಸಹಾಯವನ್ನು ಯಾಚಿಸುತ್ತಿದ್ದಾನೆ. ಓ, ನೀನೇ ಆ ದುರುಳನನ್ನು ವಧಿಸಿಕೊಡಬೇಕು. ಅಯ್ಯ ಮಹನೀಯನೇ, ಮೇಲು ಲೋಕದವ ನೀನು, ಮೂರು ಲೋಕದ ಒಡೆಯ ಇಂದ್ರ, ಮೂರು ಮೂರ್ತಿಗಳಲ್ಲಿ ಒಬ್ಬನಾದ ಹರಿ, ಆತನ ಆಣತಿಯೇ. ನಾನು ಧನ್ಯ. ನಾವು ಸೂರ್ಯವಂಶೀಯರು. ದೇವತೆಗಳ ಮಾತು ನಮಗೆ ಶಿರೋದ್ಧಾರ್ಯ.
ಸ್ವರ್ಗಲೋಕದಿಂದ ಬಂದಿರುವಂತಹ ಈ ಪುಣ್ಯಪ್ರದವಾದ ರಥಕ್ಕೆ ಪ್ರದಕ್ಷಿಣೆ ಬಂದು ಏರಿಕೊಳ್ಳುತ್ತೇನಂತೆ. ಇಂದ್ರಾದಿ ದಿಕ್ಪಾಲಕರನ್ನೆಲ್ಲ ಯುದ್ಧದ ಮೂಲಕ ಸೋಲಿಸಿ ಅಮರ ಲೋಕವನ್ನು ವಶಪಡಿಸಿಕೊಂಡಿರುವೆಯ. ಹೌದು, ನಿನ್ನನ್ನು ಪ್ರಶ್ನಿಸುವುದಕ್ಕಾಗಿ ಬಂದಿದ್ದೇನೆ. ಸಾಮರ್ಥ್ಯವಿದ್ದರೆ ನನ್ನಲ್ಲಿ ತೋರಿಸು ನಿನ್ನ ಪರಾಕ್ರಮವನ್ನು. ದೇವತೆಗಳು ಮಾತ್ರವಲ್ಲ, ಹರಿಹರರೇ ಈ ವೀರಕಾಸುರನೊಂದಿಗೆ ಹೋರಾಡಿ ದಿಕ್ಕು ದೆಸೆ ಇಲ್ಲದೆ ಓಡಿ ಹೋಗಿರುವ ಈ ಕಾಲದಲ್ಲಿ ಗುರು ಬಾಳವಳಾದ ನೀನು ನನ್ನನ್ನು ಕೆಳಕಿದ್ದು ಹೇಗಾಯ್ತು ಗೊತ್ತೇ? ಹೇಗಾಯ್ತು? ಹಸಿತ ಹೆಪ್ಪುಳಿಯನ್ನು ಕೆಳಕಿದಂತಾಯ್ತು. ನಿನ್ನ ಶಿರವನ್ನು ಕತ್ತರಿಸಿ ಭೂತಗಡೆಗಳಿಗೆ ಔತಣ ನೀಡುತ್ತೇನೆ. ಎಚ್ಚರ! ಎಲ್ಲವೋ ರಾಕ್ಷಸ ಮುಚ್ಚು ಬಾಯ್. ಧರ್ಮನಿಷ್ಠರಾದ ದೇವತೆಗಳನ್ನು ಹೊರಬಲ ಗರ್ವದಿಂದ ಬಗ್ಗುಬಡಿದು ವಶಪಡಿಸಿಕೊಂಡಿರುವ ಸ್ವರ್ಗವನ್ನು ಮರಳಿ ದೇವತೆಗಳಿಗೆ ಅರ್ಪಿಸಿದರೆ ಬದುಕಬಹುದು. ತಪ್ಪಿದರೆ ಸ್ವಾಮಿನೀಪುರಕ್ಕೆ ದಾರಿ ತೋರಿಸುವುದಕ್ಕಾಗಿ ಬಂದವ ನಾನೇ ಚಕ್ರವರ್ತಿ ದಿಲೀಪ. ಚಕ್ರವರ್ತಿ ಆದರೆ
ಅಗ್ರಮಿತ್ರನೇ ನಿನ್ನ ಚಕ್ರಾರ್ತಿತ್ವಕ್ಕೆ ನಾನೇನು ಬೆದರಿ ಓಡಿ ಹೋಗುವುದಿಲ್ಲ. ಸಕ್ರಿಯನನ್ನ ಸೋಲಿಸಿರ್ಕೊಂಡು ಅದು ಸಾರಿ ಹೇಳುತ್ತಿದ್ದೇನೆ. ಶುಕ್ರನ ಬಿತ್ತಡೆ ವಕ್ರ ಭಾವನ್ ಬಿಟ್ಟು ತಳಗಿಳಿದ. ಬಾ ಮುಂದೆ. ಗೆಲವ ಕಾಣದೆ ಮನದಿ ಮರುಗುತ್ತ ಹಲವು ರಕ್ಕದರುದಿದೆ ರುದಿರವು ಬೀಳೆ ಧರೆಯೊಳಗೆ ಕಳವಳಿಸುತ್ತ ಅಂಬಿಕೆಯ ಮನದೊಳಗೆ ಧ್ಯಾನಿಸಿ ಅಂಬಿಕೆಯ ಮನದೊಳಗೆ ಧ್ಯಾನಿಸಿ ಭಕ್ತಿ ಭಾವದೊಡೊಳಿದು ಬಂದಳು ದೇವಿಯಾಗಲೇ ಭಕುತ ನನ್ನ ಪಾಲಿಗೆ ಪ್ರಾಪ್ತವಾಗಲಿಲ್ಲ. ಅನಿಮಾದಿ ಅಷ್ಟಸಿದ್ಧಿಗಳನ್ನು ಅರಿತ ರಾಕ್ಷಸನು ತನ್ನ ಮಾಯಾಜಾಲದಿಂದ ಹಲವು ರಕ್ಕಸರ ಒದಿಸಿ ಬರುತ್ತಿದ್ದಾರೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನನ್ನನ್ನು ರಕ್ಷಿಸಲು ಆ ಸರ್ವಮಂಗಳೇ ಸರ್ವಶಕ್ತಳು ಜಯ 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 ಜಯ. ದಿಲೀಪನ ಪಿಡಿದತ್ತಿ ಕದರಾದಿರನ್ನ ಪರೇ ಕದಗೂತ ಕದನದಿ ಕೊಲ್ಲುವೆ ದುರುಳನ ಬರ್ತಿಲ ನಾನು ಕೊರೆದೇ ಮಗನೇ ದಿಲೀಪ, ಅಮ್ಮ ದುಷ್ಟ ವೀರಕಾಸುರನೊಂದಿಗೆ ಹೋರಾಡಿ ಸೋತೆಯ? ಹೌದು. ಬೆದರದಿರು, ಇದೋ ನಾನೇ ಆತನೊಂದಿಗೆ ಹೋರಾಡಿ ಆತನ ರಕ್ತ ಚೆಲ್ಲುತ್ತೇನೆ. ಧೈರ್ಯ ತಾಳು. ಜಯ 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 ಜಯ. ಆದ್ದರಿಂದ ಸುರಲೋಕವನ್ನು ದೇವೇಂದ್ರನಿಗೆ ಬಿಟ್ಟುಕೊಡು, ಇಲ್ಲದಿದ್ದರೆ ನಿನ್ನ ಸರ್ವನಾಶ ಮಾಡುತ್ತೇನೆ. ಎಚ್ಚರಿಕೆ. ಬ್ರಹ್ಮದೇವರಿಂದ ಬೇಕಾದ ವರಬಲಗಳನ್ನು ಪಡೆದು ಬಂದಿದ್ದೇನೆ. ಬದ್ಧ ದಾರಿಗೆ ಸರಿ, ಇಲ್ಲದಿದ್ದರೆ ಹಿಂದಾರಿಗಾದ ಸ್ಥಿತಿ ನಿನಗವಾಗಬಹುದು. ಎಚ್ಚರ.
ಆದ್ದರಿಂದ ರಕ್ತಾಂಬಿಕೆಯಾಗಿ ನೆಲಕ್ಕೆ ಬಿದ್ದ ರಕ್ತವನ್ನು ಹೀರುತ್ತಾ ದಿಲೀಪನ ಮೂಲಕ ಈ ದೈತ್ಯನನ್ನು ಕೊಲ್ಲಿಸುತ್ತೇನೆ. ಅಂಬಿಕಾದೇವಿಯ ಅನುಗ್ರಹದಿಂದ ಲೋಕಕಂಟಕನಾದ ವೀರಕಾಸುರನ ವಧೆ ಆಯಿತು. ಸಂತೋಷಭರಿತನಾದಂತಹ ಇಂದ್ರ ಉಚಿತ ರೀತಿಯಲ್ಲಿ ಸತ್ಕರಿಸಿದ್ದು ಮಾತ್ರವಲ್ಲದೆ ಧರ್ಮದೇವತೆ ಎಂಬ ಬಿರುದನ್ನಿತ್ತು ಸತ್ಕರಿಸಿದ್ದಾನೆ. ಇನ್ನು ನಾನು ನನ್ನದಾದಂತಹ ಅಯೋಧ್ಯೆಯನ್ನು ಸೇರಿಕೊಳ್ಳುತ್ತೇನಂತೆ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ